ಪ್ರೀತಿದ ಕಲಾಭಿಮಾನಿ ಭಗವತ್ಭಕ್ತ ಬಂಧುಲೆ ದೂರೋಡ್ತಿನ ಬಂಧುಲು ಮಾತೆಲ್ಲ ಎದುರ್ದ ಚಾವಡ್ ಇದು ಕುಲ್ಲೋಡ್ ಬಂದಿಗೆ ಮಾತದ ಇಂಥ ಕಾರ್ಯಕ್ರಮದ ಮಲ್ಲ ಭಿನ್ನಾದಿಗೆದ ಮನೆಕ್ ಶ್ರೀ ವೈದ್ಯನಾಥ ಮಹಿಳಾ ಬಳಗದ ಗೌರವ ಅಧ್ಯಕ್ಷರಾಗಿ ನೆಚ್ಚಿನ ಶ್ರೀಮತಿ ವನಜಕ್ಕದ ಮಲ್ತದ ಚಾವಡ್ದ ಬಾಮಗು ಮೋಕೆಡರಿನ ಎದುಕೊಂದುಲ್ಲ ಆರು ಚಾವಡ್ದ ಬಾಮ ಬರಡು ವೈದ್ಯನಾಥ ಮಹಿಳಾ ಬಳಗದ ಮುಖ್ಯ ಸಲಹೆಗಾರ ಹಿರಿಯರ ಹೆಂಚಿನ ಸನ್ಮಾನಿಸಿದ ನಾರಾಯಣ್ ಬೆರ್ಲಾ ಈ ಚಾವಡ್ದ ಬಾಮಗು ಬರಡು ಪಂದಕೆಂದುಲ ಅಂಚನೆ HMSS ಕುಂಜತ್ತೂರು ಶಾಲೆದ ನಿವೃತ್ತ ಶಿಕ್ಷಕರಾಗಿ ನೆಚ್ಚಿನ ಕುಮಾರಿ ಪ್ರಮೀಲಾ ಟೀಚರ್ ಬೆರ್ಲಾ ಈ ಚಾವಡ್ದ ಬಾಮಗು ಬರಡು ಪಂದು ಕೇನುದುಲ ಬಂದುಲೆ ಅಂಚನೆ ನಮ್ಮ ಈ ಕೂಟೋಡು ಮಸ್ತ್ ಜನ ಬಿಂದರ್ ನಕಲು ಪಾಲ್ದೆತ್ತೊಂಡ್ರು ಎಲ್ಲರೂ ಅಂತ ಬರ್ತುಲೆ ಐದ್ವಕ ಅಕಲೆಲ್ಲ ಈ ಕಾರ್ಯಕ್ರಮಕ್ಕೆ ಎದುಕೊಂಡ್ರಲ್ಲ ಅಂಚನೆ ಎಕಡೆ ನಮ್ಮ ಮಹಿಳಾ ಬಳಗದ ಮಾತ್ರ ಒಂಜಿ ಪ್ರಾರ್ಥನೆ ಮಾಡ್ತಾರೆ ದಾದಕೆಂಡ ಅಜ್ಜ ಒಂಜಿ ಬರ್ಸೋಲ್ ಅಂತ ಅಲ್ಲ ಅಂದು ಇರೆಗೊಂಜಿ ಬೀಡ ಇರೆಗೊಂಜಿ ಎಲ್ಲಂದಿನ ಒಂಜಿ ಚಕ್ಕುಲಿ ದೀದಿ ಇರೆನ್ನೆಂಕಲ್ ಅಸರಡ್ ಇರೆನ್ ತಗ್ಗಾವ ಇಂಕಲ ಕಾರ್ಯಕ್ರಮ ನೆಡ್ಡೆ ಮಲ್ಪುಳ ಅಂಚಿತ್ತಿನ ಪುತ್ತಡು ಕುತ್ತಾರು ಸಾರ್ಲ ಪಟ್ಟದ ಅಧಿಕಾರದ ದೇವೇರು ಇನ್ಸೂರ ಬರ್ಕೆದ ಕಾರ್ಮಿಕದ ಮಮಲ ಶಕ್ತಿ ಸ್ವಾಮಿ ಪರಮಾತ್ಮ ಕೊರ ಗಜ್ಜಗ ಸುಗಿತೊಂದು ಮಾತ ಬಂದುಲೆಲ್ಲ ಈ ಪುತ್ತಡು ಪ್ರೀತಿ ಪೂರ್ವಕವಾದ ಎದುಕೊಂಡು ಬಾರಿ ಪುರ್ಲುದ ಲೇಸು ಬಂದುಲೆ ಒಂತೆ ಶನಿವಾರ ಬಯ್ಯ ಒಂಜಾತು ತುರ್ತುದ ಮತ ಜನಕ್ಕೂ ನನಬರೋಡು ಅಂಚಿತ್ತಿನ ಪುತ್ತಡು ಒಂಜಾತ ಗೌಜಿ ಗಮ್ಮತ್ತದ ಕಾರ್ಯಕ್ರಮ ಒಂಜಾತ ಸಮಾಜಮುಖಿ ಕೆಲಸದೊಟ್ಟಿಗೆ ಈ ದೇವಸ್ಥಾನ ಗೊಂಜಿ ಮಲ್ಲ ರೀತಿದ ಸಗಾಯ ಕೊರ್ಪಿನಂಚಿನ ಸಂಘ ನಮ್ಮ ವೈದ್ಯನಾಥ ಮಹಿಳಾ ಬಳಗ ಉಳ್ಳಾಲ ಬಯಲು ಬಂದುಲ 4 ವರ್ಷದ ಈ ಲೇಸಗ ಭಕ್ತಿ ಭಿನ್ನಕ್ಕೆ ಮಾತೆಲ್ಲ ಮೋಕಿಡಿದುಕೊಂಡು ಸುರೂಕಾದ ಪ್ರಾರ್ಥನೆ ಮೂಲಕ ಈ ಕರಕ ನಡಪಾದುಕೊಂಡು ಬಂದ್ಕೆಂದುಲ ಶ್ರೀಮತಿ ವಸಂತಿ ಪ್ರಮೀಲಾ ಬಕ್ಕ ನಿರ್ಮಲ ಮುಖಲು ಪ್ರಾರ್ಥನೆದ ಮೂಲಕ ಈ ಕಾರ್ಯಕ್ರಮವನ್ನು ನಡಪಾದುಕೊಂಡು ಬಂದಕ್ಕೇನದುಲ ಮಾತೆಲ್ಲ ಲಕ್ಕದು ತೋಡ್ ಬಂದಕ್ಕೇನದುಲ ಏಕದಂತ ಕರುಣಾವರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾವರಣ ಪಾಲಿಸೋ ಗಣನಾಯಕ ಓ ಮಹಂತ ಶೋಕಹಂತ ಓ ಮಹಂತ ಶೋಕಹಂತ ಪಾಲಿಸೋ ಶುಭದಾಯಕ ಏಕದಂತ ಕರುಣಾವರಣ ಪಾಲಿಸೋ ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಈ ಕಾರ್ಯಕ್ರಮ ನೆಡ್ಡಪ್ಪನ ಬಯಕಿನ ಶ್ರೀಮತಿ ವಸಂತಿ ಪ್ರಮೀಲಾ ಬಕ್ಕ ನಿರ್ಮಲ ಮಕ್ಕಳಿಗೆ ಸೋಲ್ಮೇಲ್ ಸಂದೈತ ಮತ್ತೊಂದು ಬಂದುಲೆ ನಮ್ಮ ಬಿನ್ನರ್ ನಕಲ್ ದೇಮಲ್ತದ ಬತ್ತಿತಂಡ ಈ ಚಾವಡ್ದ ಬಾಮಗು ದೇಮಲ್ತದ ಬರಡು ಈ ಒಂಜಿ ಚಾವಡ್ದ ಬಾಮಗು ರಾವುಗಳಿಗ ಬನದ ಮಹಿಳಾ ಮಂಡಲದ ಅಧ್ಯಕ್ಷರಾಗಿ ನಿಂಚಿನ ಸುರೇಖ ಬತ್ತಿತರ ದೇಮಲ್ತದ ಚಾವಡ್ದ ಬಾಮ ಬರಡು ಅಂಚನೆ ವೈದ್ಯನಾಥ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷರು ಕಮಲಾಕ್ಷ ದೇಮಲ್ತದ ಬತ್ತಿತಂಡ ಈ ಚಾವಡ್ದ ಬಾಮಗಾರೆಲ್ಲ ಎದುಕೊಂದುಲ್ಲ ನಗರಸಭೆತ ಸದಸ್ಯರ ನಿಂಚಿನ ಶ್ರೀಮತಿ ಭಾರತಿ ಬಕ್ಕ ನಮಿತ ಗಟ್ಟಿ ಮುಕುಲು ಬತ್ತಿರ ದೇಮಲ್ತ ಚಾವಡ್ದ ಬಾಮಗು ಬತ್ತದ ಅಕಲ್ಲ ಈ ಒಂದು ಕಾರ್ಯಕ್ರಮಗೂ ಹೊರಲು ಕೊರಡು ಬಂದಿಕೆಂದುಲೆ ಅಂಚನೆ ವೈದ್ಯನಾಥ ಭಂಡಾರ ಇಲ್ಲದ ಅಂಚನ್ ಫ್ಯಾಮಿಲಿ ಇಲ್ಲದ ಅಧ್ಯಕ್ಷರ ತಾರನಾಥ್ ದೇಮಲ್ತ ಬತ್ತಿರಡಲ ಹಾರ್ಲ ಈ ಚಾವಡ್ದ ಬಾಮಗು ಬರಡು ಬಂದು ಏನೊಂದು ಬಂದುಲೆ ಬತ್ತಿ ಬಿನ್ನರ್ ನಕ್ಲೇನ್ ಇಷ್ಟ ಮಿತ್ರ ನಕ್ಲೇನ್ ಬಂಧು ಮಿತ್ರ ಮಾತಿರಲ್ಲ ಮೋಕೆಡು ಎದುಕೊಂಡ್ರೆ ಬರಂದುಲೆ ಶ್ರೀಮತಿ ವಾಣಿ ಸುನಿಲ್ ಓಂ ಗಂ ಗಣಪತಿಯೇ ನಮಃ. ಮೊದಲಿಗೆ ವಿಘ್ನ ನಿವಾರಕನಾದ ಗಣಪತಿ ದೇವರನ್ನು ಸ್ಮರಿಸುತ್ತಾ ವೈದ್ಯನಾಥ ದೇವರ ಸನ್ನಿಧಿಯಲ್ಲಿ ವೈದ್ಯನಾಥ ದೇವರನ್ನು ಸ್ಮರಿಸುತ್ತಾ ನಮ್ಮ ಗ್ರಾಮ ದೇವರಾದ ಸೋಮನಾಥ ದೇವರಿಗೆ ಶಿರಬಾಗಿ ಸ್ಮರಿಸುತ್ತಾ ನಮ್ಮ ಈ ದಿನದ ಸ್ವಾಗತ ಭಾಷಣವನ್ನು ಮುಂದುವರಿಸೋಣ. ಶ್ರೀ ವೈದ್ಯನಾಥ ಮಹಿಳಾ ಬಳಗದ ಗೌರವ ಅಧ್ಯಕ್ಷರಾದ ಶ್ರೀಮತಿ ವನಜಾ ಇವರಿಗೆ ನಮ್ಮ ಮಹಿಳಾ ಮಂಡಲದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ವಸಂತಿ ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸದಸ್ಯರಾದ ಶ್ರೀಮತಿ ನಮಿತಾ ಗಟ್ಟಿ ಇವರಿಗೂ ಕೂಡ ನಮ್ಮ ಮಹಿಳಾ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಕುಸುಮಾರ್ ಅವರು ಹೂ ಮತ್ತು ಶಾಲ್ ಅನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. HMSS ಕುಂಜತ್ತೂರು ಶಾಲೆಯ ನಿವೃತ್ತ ಶಿಕ್ಷಕಿಯಾದ ಪ್ರಮೀಳಾ ಕುಮಾರಿ ಟೀಚರ್ ಇವರಿಗೂ ಕೂಡ ನಮ್ಮ ಮಹಿಳಾ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಶೀಲಾ ಶೆಟ್ಟಿ ಇವರು ಹೂ ಮತ್ತು ಶಾಲ್ ಅನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೈದ್ಯನಾಥ ಮಹಿಳಾ ಬಳಗದ ಮುಖ್ಯ ಸಲಹೆಗಾರರಾದ ಶ್ರೀಯುತ ನಾರಾಯಣ್ ಇವರಿಗೆ ನಮ್ಮ ಮಹಿಳಾ ಮಂಡಳದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಚಿತ್ರಲತಾ ಇವರು ಹೂ ಮತ್ತು ಶಾಲ್ ಅನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಸುಂದರಗೊಳಿಸಲು ಆಗಮಿಸಿರುವಂತಹ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಹಿರಿಯರು ನಮ್ಮ ಪುಟಾಣಿ ಮಕ್ಕಳಿಗೂ ನಮ್ಮ ವೈದ್ಯನಾಥ ಮಹಿಳಾ ಮಂಡಳಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಕೂಡ ಹೃತ್ಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸುತ್ತಾ ಬಂದುಲೆ ವಿಶೇಷವಾದ ನಮ್ಮ ಶಿಕ್ಷಕರ ನಿರೂಪಕರ ನೆಚ್ಚಿನ ಮೋಹನ್ ಶಿರ್ಲಾರ್ ಇನ್ನ ಉಪಸ್ಥಿತಿಯಲ್ಲಿ ಇಮ್ಮನ್ನು ದುಂಬರ್ ಸುಂದುಲ ಬಂದುಲೆ ಇತ್ತೆ ವರದಿ ವಾಚನ ನಡಪಾದಕರು ದುಂಬುಗು ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರಿಗೆ ನನ್ನ ಆತ್ಮೀಯ ವಂದನೆಗಳು. ಅದೇ ರೀತಿ ಇಲ್ಲಿ ನೆರೆದಿರುವ ಎಲ್ಲಾ ಸಭಿಕರಿಗೆ ಮುಸ್ಸಂಜೆಯ ನಮನಗಳು. ಶ್ರೀ ವೈದ್ಯನಾಥ ಮಹಿಳಾ ಬಳಗ ಉಳ್ಳಾಳ ಬೈಲ್ ಇದರ ವಾರ್ಷಿಕ ವರದಿ ದಿನಾಂಕ 11/4/2024 ನಮ್ಮ 3ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮಗಳು ಸಂಜೆ 6 ಗಂಟೆಗೆ ಸರಿಯಾಗಿ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಅಂದು 80 ವರ್ಷ ಮೇಲ್ಪಟ್ಟ ಮಾತೃಶ್ರೀಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಶ್ರೀಮತಿ ಕಮಲಾ, ಶ್ರೀಮತಿ ಮುತ್ತು, ಶ್ರೀಮತಿ ರಾಧಾ, ಶ್ರೀಮತಿ ಕೃಷ್ಣಮ್ಮ, ಶ್ರೀಮತಿ ಮೋಹಿನಿ ಇವರಿಗೆ ಶಾಲು ಹೊದಿಸಿ ಫಲಪುಷ್ಪಗಳನ್ನು ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಎಲ್ಲಾ ಗಣ್ಯರನ್ನು ಗೌರವಿಸಲಾಯಿತು. ಮಕ್ಕಳು ಮತ್ತು ಮಹಿಳೆಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಶ್ರೀಮತಿ ಚಿತ್ರಲತಾ ವರದಿಯನ್ನು ಓದಿದರು. ಶ್ರೀಮತಿ ಶೋಭಾ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಮತಿ ಕುಸುಮಾ ಸ್ವಾಗತಿಸಿದರು. ಶ್ರೀಮತಿ ಪ್ರಮೀಳಾ ಧನ್ಯವಾದ ಸಮರ್ಪಿಸಿದರು. ದಿನಾಂಕ 13/4/2024 ಸಾನದಾಯನ ನೇಮದ ಪ್ರಯುಕ್ತ ವೈದ್ಯನಾಥ ದೇವರ ಮುಡಿಗೆ ಚಿನ್ನದ ಹೂವನ್ನು ಮಹಿಳಾ ಬಳಗದ ವತಿಯಿಂದ ಸಮರ್ಪಿಸಲಾಯಿತು.
ದಿನಾಂಕ 26/1/2025 ಶ್ರೀ ವೈದ್ಯನಾಥನ ದೊಂಪದ ಬಲಿ ಜಾತ್ರೆಗೆ ಮಹಿಳಾ ಬಳಗದವರು ಸಹಕರಿಸಿದರು. ದಿನಾಂಕ 16/3/2025 ಸಂಜೆ 6ಕ್ಕೆ ಸರಿಯಾಗಿ ಶ್ರೀ ವೈದ್ಯನಾಥನ ಸಾನದಾಯನದ ಪ್ರಯುಕ್ತ ಸಾಂಸ್ಕೃತಿಕ ಮತ್ತು ಕ್ರೀಡಾಕೂಟದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ದಿನಾಂಕ 30/3/2025 ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು. ಎಲ್ಲರೂ ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದೆವು. ದಿನಾಂಕ 3/4/2025 ಉಳ್ಳಾಳ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಭರಣಿ ಮಹೋತ್ಸವದ ಪ್ರಯುಕ್ತ ಮಧ್ಯಾಹ್ನದ ಊಟ ಬಡಿಸಲು ನಮ್ಮ ಮಹಿಳಾ ಬಳಗದ ಸದಸ್ಯರು ಸಹಕರಿಸಿದರು. ಇಂದು ನಾವು 4ನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸುತ್ತಿದ್ದೇವೆ. ನಮ್ಮೆಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ನಡೆಯಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಈ 2 ವರದಿಯನ್ನು ನಾನು ಕೊನೆಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಬಂದುಲೆ ಸಂಘದ ಸಾಧನೆ ಬಕ್ಕ ಬುಲೆಚಿಲ್ದ ಮುಂಜಾತ್ ಪೊಲಬೊನ್ನಿಕಲ ದುಂಬುಗು ವರದಿ ವಾಚನದ ಮೂಲಕ ಕೊರ್ನಚಿನ ಶ್ರೀಮತಿ ಚಿತ್ರಲತಾ ಮೇರೆಗೆ ಸುಲ್ಮೆತ್ ಸಂದತ ಮಂದಲು ಸುರುಕಾದ ನಮ್ಮ 4 ಜನ ನಮ್ಮ ದೈವದ ಮುಲ್ಪ ಸೇವೆ ಮಲ್ಪನಕ್ಲೆಗೆ ಸನ್ಮಾನ ಕಾರ್ಯಕ್ರಮ ಮಲ್ಪ ಬಂದುಲೆ ಈ ಒಂಜಿ ಸನ್ಮಾನದ ಕಾರ್ಯಕ್ರಮ ನಡೆಪಾರೆ ಈ ಒಂಜಿ ಪೀಠ ತಯಾರು ಮಲ್ಪ ಹರಿಶ್ಚಂದ್ರ ಪೂಜಾರಿ ಬಕ್ಕ ಜೀವನ್ ಪೂಜಾರಿ ಜಗದೀಶ್ ಕಂಚನ್ ಬಕ್ಕ ಶರತ್ ಪೂಜಾರಿ ಬೇಗ 5 ದುಂಬದ ಸನ್ಮಾನ ಬಂದುಲೆ ಕೂಡ ಒಂಜಿ ಸನ್ಮಾನದ ಕಾರ್ಯಕ್ರಮ ಉಂಡು. ಮುಲ್ತ ಈ ಕ್ಷೇತ್ರದ ಬಗ್ಗೆ ಭಕ್ತಿ ಗೀತದ ಹೊರಟು ಈ ಕ್ಷೇತ್ರದ ಹುಂಜಾತ್ ಕ್ಷೇತ್ರದ ಕಾರ್ಮಿಕತೆ ಬಕ್ಕ ಹುಂಜಾತ್ ಪ್ರಚಾರದೊಟ್ಟಿಗೆ ಈ ಭಕ್ತಿ ಗೀತೆಯನ್ನು ಬಿಡುಗಡೆ ಮಲ್ತಿನ ನಮ್ಮ ಖುಷಿ ಬಿಟ್ಟ ದಯಮಲ್ತ ಚಾಬರ್ದ ಬಾಮಗು ಬರಡು ಗಾಯಕಿಯಾದ ದಯಮಲ್ತಾರು ಚಾಬರ್ದ ಬಾಮ ಬರಡು ಜೋದ ಕೈ ಮೋಕೆಡಿ ಚಾವರ್ದ ಬಾಮಗ ಎದ್ದುಕೊಂಡು ಅಂಚೆನೆ ಐತ ಆ ಪದನು ರಚನೆ ಮಲ್ಚಿನ ಚಿನ್ನ ಅಭಿಷೇಕ್ ಪಜಗೋಲಿ ದಯಮಂತದ ಚಾಬರ್ದ ಬಾಮ ಬರೋಡು ಅಂಚೆನೆ ನಮ್ಮ ಬಾರಿ ಪುರ್ಲದ ಒಂಜಿ ಕಬಡ್ಡಿ ತಂಡದ ನಮ್ಮ ಗೊಬ್ಬುದಾರ್ ಮನೀಶ್ ಪೂಜಾರಿ ದಯಮಂತ ಅರ್ಲ ಚಾಬರ್ದ ಬಾಮಗು ಬರೋಡು ಮನೀಶ್ ಪೂಜಾರಿ ದಯಮಂತದ ಬತ್ತಿದ್ದ ಈ ಗೌರವದ ಕಾರ್ಯಕ್ರಮ ಬರೋಡು ಅಂಚೆನೆ ನಮ್ಮ PUC ಸುನ್ಪತ್ತೆನ್ಮ % ಮಾರ್ಕ್ ನಮ್ಮ ಊರಿಗೂ ಮಲ್ಲ ಕೀರ್ತಿ ಕಂಚಿನ ರಾಯ್ ಪ್ರಿನ್ಸಸ್ ವೇಗಸ್ ತೆಮಲ್ತ ಅರ್ಲ ಚಾಬರ್ದ ಬಾಮ ಬರೋಡು ಪಂದಕೆಂದುಲೆ ಸುನ್ಪತ್ತೆನ್ಮ % PUC ಮಾರ್ಕ್ ದಿತ್ತಂದು ನಮ್ಮ ಊರಿಗೂ ಅಕ್ಲ ಅಪ್ಪಮ್ಮಗ ಶಾಲೆಗ ಅಂಚನೆ ಮಲ್ಲ ಕೀರ್ತಿ ಕಂಚಿನ ರಾಯ್ ಪ್ರಿನ್ಸಸ್ ವೇಗಸ್ ತೆಮಲ್ತ ಅರ್ಲ ಚಾಬರ್ದ ಬಾಮ ಬರೋಡು ಅಂಚನೆ ನಿವೃತ್ತ ಶಿಕ್ಷಕಿಯಾದ ಸಮಾಜಮುಖಿ ಕೆಲಸ ಮಲ್ತೊಂದು ಮಲ್ಲ ಸೇವೆ ಮಲ್ಪನಚಿನ ಪ್ರಮೀಲಾ ಕುಮಾರಿ ದಯಮಲ್ತ ಅರಲ್ಲ ಚಾಬರ್ದ ಬಾಮಡು ತಮ್ಮನದ ಮನೆಕ್ ಅರೆಲ್ಲ ಕುಲ್ಲವಡ್ ಬಂದ್ಕೆಂದುಲೆ 4 ಜನ ಸಾಧಕರಿಗಿತ್ತೆ ಗೌರವ ಕಾರ್ಯಕ್ರಮ ಬಂದುಲೆ ನಮ್ಮೂರ್ದ ಕಬಡ್ಡಿದ ಮಲ್ಲ ಪ್ರತಿಭೆ ನಮ್ಮ ಈ ಮನೀಷನೆಲ್ಲ ಬೈದೇರು 5 ಜನ ಸಾಧಕರಿಗಿತ್ತೆ ಗೌರವ ಕಾರ್ಯಕ್ರಮ ನಡಪಡು ಬಂದುಲೆ ಒಂಜಾತ್ ಆ ಅಲ್ಲ ಗಾಯನೋಡು ಈ ಕ್ಷೇತ್ರದ ಒಂಜಾತ್ ನಮ್ಮ ಪದೋನುಕಿಯಿಂದ ಬಂದುಲ ಐತ ಆ ಒಂಜಿ ನಮಕ್ ರಚನೆ ಮಲ್ತಿನಾರು ಅಭಿಷೇಕ್ ಪಜಗೋಲಿ ಬಕ ಯುವ ಸಾಹಿತಿ ಬಾರಿ ಪುರ್ಲದ ಒಂಜಿ ರಚನೆ ಐತ ಒಟ್ಟಿಗೆ ನಮ್ಮ ಮನೀಶ್ ಪೂಜಾರಿ ಅಂಚನೆ ರಾಯ್ ಪ್ರಿನ್ಸಸ್ ವೇಗಸ್ ಅಂಚನೆ ಕುಮಾರಿ ಜೋಡ ಕೈತಾಟಿ ಲೋಕ ಅಭಿನಂದನೆ ಸಂದೈತ ಮತ್ತೊಂದು ಬೇರೆ ವಸಂತಿಕ ಕಾರ್ಣಿಕದ ಕಲ್ಲುಟಿಯ ಹಾಡು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಪಡೆದು ಜನಮೆಚ್ಚುಗೆ ಪಡೆದಿರುತ್ತದೆ. ಇದೇ ಕ್ಷೇತ್ರದ ದರಿಕುಂಟ ಮನ್ನಮಾಯೆ ಸ್ವಾಮಿ ವೈದ್ಯನಾಥಿ ಎಂಬ ಹಾಡಿಗೆ ಅದ್ಭುತವಾದ ಗಾಯನವನ್ನು ಮಾಡಿ ಜನಮೆಚ್ಚುಗೆ ಪಡೆದಿರುತ್ತಾರೆ. ಹಲವಾರು ಸ್ಪರ್ಧೆಗಳಲ್ಲಿಯೂ ಬಹುಮಾನಗಳನ್ನು ಪಡೆದಿರುತ್ತಾರೆ. ಇವರು ಸಂಗೀತದೊಂದಿಗೆ ಭರತನಾಟ್ಯ ನಟನೆಯಲ್ಲೂ ಸೈ ಎನಿಸಿರುತ್ತಾರೆ. ಇವರು ರಂಗಭೂಮಿ ಕಲಾವಿದೆಯಾಗಿದ್ದು ಸುಮಾರು 2
ವರ್ಷಗಳ ಕಾಲ ಗೊಲ್ಲಿ ಕಲಾವಿದೆ ಬಜಗೋಲಿ ನಾಟಕ ತಂಡದಲ್ಲಿ ಸೇವೆ ಸಲ್ಲಿಸುತ್ತಾರೆ. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ರಿಜಿಸ್ಟರ್ ಬ್ಯಾಂಗಳೂರು ಇವರಿಂದ ರಾಜ್ಯ ಮಟ್ಟದ ಜನಸ್ಪಂದನ ಕಲಾಸಿರಿ ರತ್ನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇವರ ಕೀರ್ತಿಯು ಇನ್ನಷ್ಟು ಎತ್ತರಕ್ಕೇರಲಿ ಎಂದು ಆ ವೈದ್ಯನಾಥ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಸೊಲ್ಮೇಲೆ ಖುಷಿ ಬೇರೆಗೆ ಬಂದುಲೆ ನನ್ನ 4 ಜನ ಈ ಪುರಪ್ಪನ ಓದು ನೇಡು ತುಂಬತ್ತಾದ ಇಂಥ ಈ ಒಂದು ಕಾರ್ಯಕ್ರಮದ ಭಿನ್ನಾದಿಗೆದ ಮನೆಟ್ಟು ವೈದ್ಯನಾಥ ಭಂಡಾರ ಇಲ್ಲದ ಅಂಚನ್ ಫ್ಯಾಮಿಲಿ ಸಮಿತಿದ ಅಧ್ಯಕ್ಷರಾದ ಶ್ರೀಮಂತ ಸಾರನಾಥ್ ಬಂದುಲೆ ನಿವೃತ್ತ ವರಿ ಭಾರತದ ಅಪ್ಪನ ಕಾತಿನಂಚಿನ ಸೇನಾನಿಯಾದ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದುಲೆ ಒಂಜಾತ ಸಂತೋಷ ಆಪುಂಡು ಅರೆನ್ ಮಾತ ಬಂದುಲ ಪರವಾದ ಉಡಲ್ ದಿಂಜಿನ ಸುಲ್ಮೆ ಸಂದೇತ ಮತ್ತೊಂದು ಮೂಕಿಡದು ಕುಂದುಲ ಅರೆಗೆ ಶ್ವೇತಕ್ಕ ಬತ್ತದ ಅರೆನ ಶಾಲು ಬಕ್ಕ ನಿಂಪುದ ಕಾಣಿಕೆ ಪುರ್ಪುಡ್ ಮೂಕಿಡದು ಕುರುಡು ಪಂದಕ್ಕೆ ದುಲೆ ಕೂಟದ ಭಿನ್ನಾದಿಗೆದ ಮನೆಟ್ಟು ನಮ್ಮೊಟ್ಟಿಗೆ ಉಪ್ಪುನ ಚಿನ ನಿವೃತ್ತ ಸೇನಾನಿಯ ಚಿನ ಶ್ರೀಮಂತ ಸಾರನಾಥ್ ಮೇರೆಗೆ ಮಾತ ಬಂದುಲ್ಲ ಪರವಾದ ಮುಖ್ಯದ ಸ್ವಾಗತ ಅರೆಗೆ ಈ ಪೊರ್ತುಡು ಶ್ವೇತಕ್ಕ ಮೇರೆ ಶಾಲ್ ಪಾಟ್ ಮುಖ್ಯದು ಕುರುಡು ಪಂದಕ್ಕೆ ದುಲೆ 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 ದುಂಬುದ ಈ ಸನ್ಮಾನದ ಅಭಿಷೇಕ್ ಬಜಗೋಳಿ ಬೆರ್ನ ಈ ಪುಲಬನು ಜಯಂತಕ್ಕ ಕುರುಡು ಪಂದಕ ಜಯಂತಕ್ಕ ಅಭಿಷೇಕ್ ಬೆರ್ನ ಪರಿಚಯ ಕುರುಡು ಪಂದಕ್ಕೆ ಎಲ್ಲರಿಗೂ ನಮಸ್ಕಾರ. ನಾನು ಈಗ ಅಭಿಷೇಕ್ ಬಜಗೋಳಿ ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಓದಲಿರುವೆನು. ಅಭಿಷೇಕ್ ಬಜಗೋಳಿ ಇವರು ಖ್ಯಾತ ರಂಗಭೂಮಿ ಹಾಗೂ ತುಳು ಮತ್ತು ಕನ್ನಡ ಚಿತ್ರರಂಗ ಕಲಾವಿದರು ಹಾಗೂ ಬರಹಗಾರರು. ಇವರು ಕಲಾ ಸೇವೆಯಲ್ಲಿ ಸುಮಾರು 8 ವರ್ಷಗಳಿಂದ ಕಲಾ ಸೇವೆ ಸಲ್ಲಿಸಿಕೊಂಡು ಬರುತ್ತಿದ್ದಾರೆ. ಹಾಗೂ ಇವರು ಸರಿಸುಮಾರು 1,000ಕ್ಕೂ ಹೆಚ್ಚು ಹಾಡುಗಳಿಗೆ ಸಾಹಿತ್ಯವನ್ನು ಬರೆದಿರುತ್ತಾರೆ. ಭಕ್ತಿ ಗೀತಗಳು, ತುಳು ಆಲ್ಬಮ್ ಸಾಂಗ್ಗಳು, ಕನ್ನಡ ಆಲ್ಬಮ್ ಸಾಂಗ್ಗಳು ಹಾಗೂ ಕವನ ಕವಿತೆ ಸೇರಿ 1,000ಕ್ಕೂ ಹಾಡುಗಳನ್ನು ಬರೆಯುತ್ತಾರೆ. ಹಾಗೂ ಇವರು ರಂಗಭೂಮಿಯಲ್ಲಿ 6 ನಾಟಕಗಳನ್ನು ಬರೆದಿದ್ದಾರೆ. ಮಾದು ಮಣಿಪೂಜೆ, ಮಾಲೆ ಸೇರಂದಿ ಮಲ್ಲಿಗೆ, ಮಲ್ಲಾದಿಗೆ ಜೋಕ್ಲಾಟಿಗೆ ಬುಡ್ಲೆ, ಮದಿಮೆ ಆಲಿ, ಬಕ್ಕ, ತೂಲೆ ಮಾಮುನ ಮಗಲು ಹಾಗೂ 1 ಯಕ್ಷಗಾನ ಕೂಡ ಬರೆದಿದ್ದಾರೆ. ಕಾರ್ಣಿಕದ ಮಂಚವೂ ಅಷ್ಟೇ ಅಲ್ಲದೆ ಇವರು ಖ್ಯಾತ ನಿರೂಪಣೆಗಾರರು ಹಾಗೂ ಮಿಮಿಕ್ರಿ ಆರ್ಟಿಸ್ಟ್, ಮೇಕಪ್ ಆರ್ಟಿಸ್ಟ್ ಹಾಗೂ ಸ್ಟ್ಯಾಂಡರ್ಡ್ ಕಾಮಿಡಿ ಆರ್ಟಿಸ್ಟ್, ನಿರ್ದೇಶನಗಾರರು, ಕತೆಗಾರರು ಹಾಗೂ ಹಾಸ್ಯ ಕಲಾವಿದರು. ಹೌದು, ಇವರ ಈ ಸಾಧನೆಯನ್ನು ಮೆಚ್ಚಿ ಇವರ ಸಾಧನೆಗೆ ತುಳುನಾಡಿನ ಜನಗಳಿಂದ ಬರುವುದ ಬೊಳ್ಳಿ ಎಂಬ ಬಿರುದನ್ನು ಕೂಡ ಪಡೆಯುತ್ತಾರೆ. ಹಾಗೂ ನಟನೆಗೆ ಕಲಾಬೊಳ್ಳಿ ಎಂಬ ಬಿರುದನ್ನು ಕೂಡ ಪಡೆಯುತ್ತಾರೆ. ಹಾಗೂ ಇವರು ಇತ್ತೀಚೆಗೆ ಬರುವ ಟಾಕೀಸ್ ಜೂನಿಯರ್ ಆಫ್ ಇದರ ಅಲ್ಲಿ ಮೆಂಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಹಾಗೂ ಇವರದೇ ಆದ ನಾಟಕ ತಂಡವನ್ನು ಕಟ್ಟಿಕೊಂಡು ಹಲವಾರು ಕಲಾವಿದರಿಗೆ ಗುರುಗಳಾಗಿ ಬೊಳ್ಳಿ ಕಲಾವಿದರು ಬಜಗೋಳಿ ಎಂಬ ನಾಟಕ ತಂಡವನ್ನು ಕಟ್ಟಿಕೊಂಡು ಮುನ್ನಡೆಸುತ್ತಿದ್ದಾರೆ. ಹಾಗೂ ಬೊಳ್ಳಿ ಡ್ರೀಮ್ ಮೆಲೋಡಿಯಸ್ ಬಜಗೋಳಿ ಎಂಬ ಆರ್ಕೆಸ್ಟ್ರಾ ತಂಡವನ್ನು ನಡೆಸುತ್ತಿದ್ದಾರೆ. ಇವರು ಡೈಜಿ ವರ್ಲ್ಡ್ ವಾಹಿನಿಯ ಪ್ರಸಾರವಾಗುತ್ತಿದ್ದ ಕಾಮಿಡಿ ರಾಜಿ ಇದರಲ್ಲಿ ಸ್ಪರ್ಧಿಸುತ್ತಾರೆ. ಹಾಗೂ ನಮ್ಮ ಕುಡ್ಲ ಗಾಡ್ ಟ್ಯಾಲೆಂಟ್ ಇದರಲ್ಲಿ ಕೂಡ ಸ್ಪರ್ಧಿಸುತ್ತಾರೆ. ಹಾಗೂ ಸ್ಟಾರ್ ಸುವರ್ಣ ಕಾಮಿಡಿ ಗೇಮ್ಸ್ ಹಾಗೂ ಕಾಮಿಡಿ ಕಿಲಾಡಿಗಳು ಇದಕ್ಕೆ ಕೂಡ ಸ್ಪರ್ಧಿಸುತ್ತಾರೆ. ಹಾಗೂ ಇವರು ಯಾವ ಪಾತ್ರವನ್ನು ಸೈ ಎನಿಸಿಕೊಂಡ ಅದ್ಭುತ ಕಲಾವಿದರು. ಹಾಗೂ ಇವರನ್ನು ಎಲ್ಲರೂ ಸಕಲ ಕಲಾ ವಲ್ಲಭ ಎಂದು ಕರೆಯುತ್ತಾರೆ. ಹಾಗೂ ಇವರ ಸಾಧನೆ ಇನ್ನಷ್ಟು ಬಾನೆತ್ತರಕ್ಕೆ ಹಾರಲಿ ಎಂದು ಆ ವೈದ್ಯನಾಥನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇನೆ. ಕಲಾವಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಅರ್ನ ಆ ಪರಿಚಯದು ನನಗೆ ಖುಷಿ ಆಂಡ್ ಬಂದುಲೆ ಅಭಿಷೇಕ್ ಬಜಗೋಲಿ ಬದುಕು ಬಂಗಾರ ಬಡವರು ಜೋರ್ದ ಕೈತಾಟೋರಿಗೆ ಅಭಿನಂದನೆ ಸಂದೈತ ಮತ್ತೊಂದು ದುಂಬುದ ನಮ್ಮ ಈ ಒಂಜಿನ ಸಂಯೋಜನೆ ಮಾಡ್ತಿನಾರು ಮನೀಶ್ ಪೂಜಾರಿ ನಮ್ಮ ಮಲ್ಲ ಕಬಡ್ಡಿ ಪಟು ನಮ್ಮ ಊರ್ದ ಬೆರ್ನ ಕೊಲಬುನು ಇತ್ತೆ ದುಂಬುಗು ಕೊರಡು ಬಂದು ಯಾನೆ ಕೊರ್ಪೆ ಕೇಳ ಆರು ಒರಿ ಉದಯೋನ್
ಉದಯೋನ್ಮುಖ ಕಬಡ್ಡಿ ಆಟಗಾರೆ ಪ್ರತಿ ರಂಗೋಡ್ಲ ತಾನು ದುಂಬುದ ಸಾಲಡು ಸೇವೆ ಮಾಡ್ತಾರೆ. ವಿಶೇಷವಾದ ರಾಘವ ಪೂಜಾರಿ ಬಕ್ಕ ಆಶಾ ದಂಪತಿಯನ್ನ ಮೋಕೆದ ಅರ್ಕಿ ಬಿಟ್ಟಿದ ಮಗೆ ಈವರೆಗೂ ಬೋಡಾತಿನಂಚಿನ ವ್ಯಕ್ತಿ ದೇವಸ್ಥಾನ ದುಪ್ಪಡು ಗೊಬ್ಬುದ ಕಲಾ ದುಪ್ಪಡು ಸಮಾಜಮುಖಿ ಕೆಲಸ ದುಪ್ಪಡು ಸಾಂಸ್ಕೃತಿಕ ರಂಗ ದುಪ್ಪಡು ಪ್ರತಿ ರಂಗೋಡ್ಲ ತನ್ನನ್ನು ತಾನು ತೊಡಗಿಸಾಯಿನ ನಮ್ಮ ಉದಯೋನ್ಮುಖ ಕಬಡ್ಡಿ ಪಟ್ಟುಕೊರ ಜೋರ್ದ ಕೈತಾಟ ಮಾನಾದಿಗೇನು ಕೊರಡು ಬಂದು ಕೇನೊಂದು ದುಂಬುದ ನಮ್ಮ ಸನ್ಮಾನದ ಪರಿಚಯ ಕೊರದು ಸುಮತೆಕ್ಕ ರಾಯ್ ಪ್ರಿನ್ಸಸ್ ವೇಗಸ್ ನಮ್ಮ PUC 90% ಮಾರ್ಕ್ ತಿನ್ನರ್ನ ಈ ಫಲವನ್ನು ಆರ್ಕೊಡ್ತಾರೆ. ವೈದ್ಯನಾಥಾಯ ನಮಃ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ನೆರೆದಿರುವ ಸಭಿಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಸಾಧನೆಗೆ ಮಿಗಿಲಾದ ಯಾವುದೂ ಇಲ್ಲ, ಸಾಧಿಸುವ ಛಲ ಹೊಂದಿದ್ದರೆ ಸಾಕು. ಇದುವೇ ನಮ್ಮನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವುದು. ನಾನಿಂದು ರಾಯ್ ಪ್ರಿನ್ಸಸ್ ವೇಗಸ್ ಇವರ ಕಿರು ಪರಿಚಯವನ್ನು ಮಾಡಲಿದ್ದೇನೆ. ರಾಯ್ ಪ್ರಿನ್ಸಸ್ ವೇಗಸ್ ಇವರು ರಿಚರ್ಡ್ ವೇಗಸ್ ಮತ್ತು ಪೌಲಿನ್ ವೇಗಸ್ ದಂಪತಿಗಳ ಸುಪುತ್ರ. ಇವರು ಧರ್ಮನಗರ ಉಳ್ಳಾಲಬೈಲ್ನ ನಿವಾಸಿಯಾಗಿರುತ್ತಾರೆ. ದ್ವಿತೀಯ PUC ಬೋರ್ಡ್ ಎಕ್ಸಾಮ್ನಲ್ಲಿ 571 ಅಂಕ ಪಡೆದು 95.16% ಫಲಿತಾಂಶ ಪಡೆದಿದ್ದಾರೆ. ಸೈಂಟ್ ಸೆಬಾಸ್ಟಿಯನ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಪೆರ್ಮನ್ನೂರು ಇಲ್ಲಿನ ವಿದ್ಯಾರ್ಥಿಯಾಗಿದ್ದರು. SSLCಯಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ಉತ್ತಮ ಸಾಧನೆ ಮಾಡಿದ್ದಾರೆ. ಪ್ರಸ್ತುತ ಸೈಂಟ್ ಜೋಸೆಫ್ ಎಂಜಿನಿಯರಿಂಗ್ ಕಾಲೇಜ್ ವಾಮಂಜೂರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಕಲಿಯುತ್ತಿದ್ದಾರೆ. ಇವರ ಮುಂದಿನ ವಿದ್ಯಾಭ್ಯಾಸವು ಯಶಸ್ವಿಯಾಗಿ ಜೀವನದಲ್ಲಿ ಅಭಿವೃದ್ಧಿ ಹೊಂದಲಿ. ಇವರು ಇತರ ಮಕ್ಕಳಿಗೆ ಮಾದರಿಯಾಗಲಿ ಎಂದು ಶ್ರೀ ವೈದ್ಯನಾಥನಲ್ಲಿ ಪ್ರಾರ್ಥಿಸುತ್ತಾ ಇವರಿಗೆ ನಮ್ಮ ಒಂದು ಕಿರು ಕಾಣಿಕೆ. ಬಾರಿ ಪೊರ್ಲುದ ನಮ್ಮ ಊರ್ದುಡುಗೆ ರಾಯ್ ಪ್ರಿನ್ಸಸ್ ವೇಗಸ್ ಬೆರಗಲ ಬದುಕು ಬಂಗಾರ ಆವಡಪನೊಂದು ಅಕೇರ್ದ ಈ ಸನ್ಮಾನದ ಪೊಲಬುನ್ನಿಕಲ ದುಂಬುದು ಪೇರು ಕವಿತಕ್ಕ ಪ್ರಮೀಲಾ ಕುಮಾರಿ ನಿವೃತ್ತ ಶಿಕ್ಷಕಿ ಬಕ್ಕ ಸಮಾಜಮುಖಿ ಕೆಲಸಗಾರರ. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಪ್ರಮೀಳಾ ಕುಮಾರಿ ಶೈಕ್ಷಣಿಕ ಕ್ಷೇತ್ರದಲ್ಲಿ 36 ವರ್ಷ ಸರ್ಕಾರಿ ಶಾಲೆಯಲ್ಲಿ ವೃತ್ತಿ ಜೀವನ ನಡೆಸಿದವರು. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸಿದ ಶಿಕ್ಷಕಿ. ಯಾವತ್ತೂ ಜನರಿಗೆ ಉತ್ತೇಜನ ನೀಡುವ ವ್ಯಕ್ತಿತ್ವ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ, ಆಸ್ಪತ್ರೆಯಲ್ಲಿ ತುರ್ತು ಪರಿಸ್ಥಿತಿ ಬಂದಲ್ಲಿ ಬಹಳಷ್ಟು ಕಡೆ ಆರ್ಥಿಕ ಸಹಾಯ ಮಾಡಿದವರು ಶ್ರೀಮತಿ ಪ್ರಮೀಳಾ. ಸಮಾಜ ಸೇವಕಿ ರಶ್ಮಿ ಉಳ್ಳಾಲ್ ಅವರ ತಾಯಿ ಹಾಗೂ ಸರಕಾರಿ ಬ್ಯಾಂಕ್ ಅಲ್ಲಿ ಕಾರ್ಯನಿರ್ವಹಿಸಿದ ಪ್ರಸ್ತುತ ಕಣಚೂರು ಸಂಸ್ಥೆಯಲ್ಲಿ ಆಡಿಟರ್ ಆಗಿ ಕಾರ್ಯನಿರ್ವಹಿಸುವ ಯು ಪ್ರೇಮ್ನಾಥ್ ಅವರ ಪತ್ನಿ. ಇವರಿಗೆ ದೇವರು ಆಯುರಾರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಎಂದು ವೈದ್ಯನಾಥ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಶ್ರೀ ವೈದ್ಯನಾಥ ದೈವಸ್ಥಾನದ ಮುಖ್ಯ ಅರ್ಚಕರಾದ ಮುಂಡಾಯಾನೆ ದಾಮೋದರ್ ಪೂಜಾರಿ ಇವರಿಗೆ ನಮ್ಮ ವೈದ್ಯನಾಥ ಮಹಿಳಾ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಜಯಂತಿಯವರು ಹೂ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಖುಷಿ ಬಿಟ್ಲ ಬೇರೆನ ಸುರೂಕು ಸನ್ಮಾನದ ಗೌರವವನ್ನು ನಡಪಾದು ಕೊರದೆ ಮತ್ತದು ಈ ಖುಷಿ ಬಿಟ್ಲ ಬೇರ್ನ ಸನ್ಮಾನದ ಕಾರ್ಯಕ್ರಮಗೂ ನಮ್ಮ ವಸಂತಿ ಬಕ್ಕ ಶ್ವೇತಕ್ಕ ಮುಕ್ಲು ಅರೆಗೆ ನಿಂಪುದ ಕಾಣಿಕೆದ ಬಕ್ಕ ನಮ್ಮ ಶಾಲು ಬಕ್ಕ ಪೂಪೂರ್ ಕಂತದ ಈ ಚಾವಡಿ ಸನ್ಮಾನದ ಕಾರ್ಯಕ್ರಮ ನಡಪಾಯರೆ ಹನುಮಲ್ತು ಕೊರಡು ಪಂದಕ್ಕೆ ದುಲೆ ಸುರೂಕಾದ ಖುಷಿ ಬಿಟ್ಲ ಖ್ಯಾತ ಗಾಯಕಿ ಖುಷಿ ಬಿಟ್ಲ ಸುರುತ ಸನ್ಮಾನದ ಗೌರವನು ನಮ್ಮ ಈ ಕ್ಷೇತ್ರದ ಗಾಯನ ಪದೋನು ಪಣ್ಣಚಿನ ಪುರ್ಲ ಕಂಠದ ಗಾಯಕಿ ಖುಷಿ ಬಿಟ್ಲಾಗ ಬಾರಿ ಪುರ್ಲದ ಸನ್ಮಾನ ಸುರೂತ ಸನ್ಮಾನ ಬದಲೆ ವೈದ್ಯನಾಥನ ಈ ಸಾನ್ನಿಧ್ಯದ ಈ ಒಂಜಿ ಭಕ್ತಿ ಗೀತೆದ ಒಂಜಾತ ಪುರ್ಲು ಪೊಲಿಕೆ ನಚಿನ ಮಲ್ಲ ಕಲಾವಿದೆಯಾದ ನನದು ಮಗು ವೈದ್ಯನಾಥನ ಆಶೀರ್ವಾದೋಡು ಮಿತ್ತು ಬರೋಡು ಚಿತ್ತಿನ ಪೊಟ್ಟುಡು ಇಡೀ ಊರು ಮೆಚ್ಚುಲ ಕಂಚಿನ ಗಾಯಕಿ ಆವುಡು ಪಂಪಿನ ದೃಷ್ಟಿನದಿ ಒಂದು ಈ ಸನ್ಮಾನ ಕಾರ್ಯಕ್ರಮ ಈ ಪೊರ್ತುಡು ಖುಷಿ ಬಿಟ್ಲ ಬೆರಗ ಮಾತ ಬದುಲ ಪರವಾದ ಸೊಲ್ಮೆ ಸಂದತ ಮತ್ತೊಂದುಲ್ಲ ಕುಡಂಜಿ ಬಹುಮುಖ ಪ್ರತಿಭೆ ಅಭಿಷೇಕ್ ಬಜಗೋಲಿ ಬದುಲೆ ಅರ್ನ ಪೊಲಬೆ ಕಡೆ ತುಯ್ಯ ಬಾರಿ ಖುಷಿ ಅರೆನ ಈ ಸನ್ಮಾನದ
ಈ ಕಾರ್ಯಕ್ರಮ ನಡಪೇರೆ ನಮ್ಮ ಸುಮತಿ ಚಿತ್ರಲತ ಮಕ್ಕಳು ನಡಪಾದಕೊರಡು ದಯಮಂತದ ನಮ್ಮ ಪೂಜಾರನ್ನೇ ಈ ಗೌರವನ ಸರಿ ಪೂಜಾರನ್ನೇ ಬಂದುಲೆ ಪುರ್ಲುದ ಒಂಜಿ ಗೌರವ ಕಾರ್ಯಕ್ರಮ ತುಂಡು ಬಂದುಲೆ ಅಭಿಷೇಕ್ ಬಜಗೋಲಿ ನಮ್ಮ ಈ ಒಂಜಿ ಪದದ ರಚನೆ ಅವೇತೋ ಪದನು ರಚನೆ ಮಾಡ್ತದ ಮಲ್ಲ ಈ ಒಂಜಿ ರಂಗಭೂಮಿ ಅದು ಪಡು ಸಿನಿಮಾ ರಂಗ ಅದು ಪಡು ನೆಟ್ಟು ಪುಗರ್ತ ಬೆಣ್ಣೆ ಕಲಾವಿದೆ ಅರೆಗಳ ಅಭಿನಂದನೆ ಸಂದೇತ ಮತ್ತೊಂದು ದುಂಬುಗು ನಮ್ಮ ಊರ್ದ ಬರೀ ಪುರ್ಲುದ ಕಬಡ್ಡಿ ಪಟ್ಟು ಮನೀಶ್ ಪೂಜಾರಿ ಬೆರ್ನ ಈ ಗೌರವದ ಈ ಕಾರ್ಯಕ್ರಮನು ಕನತದ ಸ್ವಲ್ಪ ಚಾಬಡಿ ಕರಡು ಮತ್ತು ಮೀನಾಕ್ಷಿ ಬಕ್ಕ ನಮ್ಮ ಜಯಶ್ರೀ ಮುಕ್ಲು ಈ ಸನ್ಮಾನದ ಮತ್ತೊಂದು ಚಾಬಡಿ ಬರಡು ಕೊಂಡೋಗಿ ಪೂಜಾರನ್ನೇ ಈ ಗೌರವವನ್ನು ಮಲ್ಪಡು ನಮ್ಮೂರ್ದ ಪೆರ್ಮೆದ ಗೊಬ್ಬುದ ಕಲಟು ಕಬಡಿದ ಬಾರಿ ಮಲ್ಲ ಒಂಜಿ ಗೊಬ್ಬುದಾರು ದುಂಬುಗು ಗೌರವ ನಮ್ಮೂರ್ದ ಬಾರಿ ಮಲ್ಲ ಪ್ರತಿಭೆ ರಾಯ್ ಪ್ರಿನ್ಸಸ್ ವೇಗಸ್ ಸೊನ್ಪತ್ ಸಿನಿಮಾ ಮಾರ್ಕ್ ನಚ್ಚಿನ ಈ ಒಂಜಿ ನಮ್ಮ ಊರ್ದ ಬಾರಿ ಜ್ಞಾನವಂತಗ ಈ ಗೌರವ ಕಾರ್ಯಕ್ರಮ ಉಂಟು ನಮಿತ ಗಟ್ಟಿ ಬೇರೆ ಈ ಕಾರ್ಯಕ್ರಮ ನಡಪಾದ ಕೊರದುಲ್ಲೆ ಬಂದುಲೆ ಕಂಡರೆ ತಿಕ್ಕಂದಿನ ಸೊತ್ತೋಗ್ತಿಲ್ಲ ವಿದ್ಯೆ ಬಂದುಲೆ ಪ್ರತಿವರಿಯನ ಅಪ್ಪಮ್ಮನ ಆಸೆಂಚಿನ ಅಂದ ಕೇಳ ಎಲ್ಲ ಬಾಲೆ ಎಡ್ಡೆ ಕಲ್ತದ ಸ್ಥಾನಮಾನ ಪಡೆಯೋಡು ಅವೇ ಆಗ್ಲಿಗೆ ಸಾರ್ಥಕದ ಜೀವನ ಬಂದುಲೆ ಆ ಜೋಕುಲು ಕಲ್ತದ ಅಪ್ಪಮ್ಮನ ಸಾಂಕೋಡ್ ಪಂಪಿನಂಚಿನ ಸಂಕಲ್ಪ ವಾ ಅಪ್ಪ ಮಗ್ಲಜ್ಜಿ ಜಿತ್ತಿನ ಪುರ್ತೋಡು ಬಾರಿ ಪುರ್ಲುದ ಒಂಜಿ ಬರವನು ಬರೆದು ಮಲ್ಲ ಜ್ಞಾನ ಬಂತೆ ಅದು ಪುನಚಿನ ರಾಯ್ ಪ್ರಿನ್ಸಸ್ ವೇಗಸ್ಗೆ ಸುಲ್ಮೆನ್ ಸಂದೇತ ಮಲ್ತೊಂದು ದುಂಬುದು ನಿವೃತ್ತ ಶಿಕ್ಷಕಿ ಅದು ಪುನಃ ಸಮಾಜಮುಖಿ ಕೆಲಸಗಾರ ಪುನಚಿನ ಪ್ರಮಿಳಾ ಕುಮಾರಿ ಬೆರನ ಗೌರವ ಮೀನಾಕ್ಷಿ ಬಕ್ಕ ಮುಕುಲು ಜಯಶ್ರೀ ದಯಮಂತದ ಸನ್ಮಾನದ ಈ ಒಂಜಿ ಕಾರ್ಯಕ್ರಮ ನಡಪೇರ ಹನುಮಂತ ಕೊರಡು ಪದಕ್ಕೆ ವನಜಕ್ಕ ದಯಮಂತದ ಈ ಸನ್ಮಾನ ಕಾರ್ಯಕ್ರಮ ನಡಪಾದ ಕೊರಡು ಬಂದುಲೆ ಬಂದುಲೆ 5 ಜನ ಸಾಧಕರಿಗೆ ಈ ಚಾಬಡ್ಡ ಸನ್ಮಾನ ಕಾರ್ಯಕ್ರಮ ನಡೆಸ್ತಾರೆ ಬಂದುಲೆ ಖುಷಿ ಬಿಟ್ಲ ಗಾಯಕಿ ಅಭಿಷೇಕ್ ಬಜಗೋಲಿ ನಮ್ಮ ಸಾಹಿತ್ಯ ರಚನೆ ಮಾಡ್ತಿದ್ದಾರೆ ಮನೀಶ್ ಪೂಜಾರಿ ಕಬಡ್ಡಿ ಪಟ್ಟು ಅಂಚನೆ ರಾಯ್ ಪ್ರಿನ್ಸಸ್ ವೇಗಸ್ ನಮ್ಮ ಕಲ್ಪಾಟಿಗೆ 90% ಮಾರ್ಕ್ಸ್ ಎತ್ತಿನಾರು ಪ್ರಮೀಳಾ ಕುಮಾರಿ ನಿವೃತ್ತ ಶಿಕ್ಷಕಿ ಅಂಚನೆ ಸಮಾಜಮುಖಿ ಕೆಲಸಗಾರ 5 ಜನಕ್ಕಳ ಜೋರದ ಕೈತಾಟೋರ್ದಕ್ಲೆ ಮೋಹಂದ್ರ ಪೂಜಾರಿ ಹರಿಶ್ಚಂದ್ರ ಪೂಜಾರಿ ದೇಮತದ ಚಾಬಡ್ಡ ಬಾಂಬ ಬರೋಡು ಅಂಚನೆ ಜೀವನ್ ಪೂಜಾರಿ ಜಗದೀಶ್ ಕಂಚನ್ ಅಂಚನೆ ಶರತ್ ಪೂಜಾರಿ ದೇಮತದ 4 ಜನ ವೈದ್ಯನಾಥನ ಈ ಸಾನ್ನಿಧ್ಯೋಡು ಸೇವೆ ಮಲ್ಪನಕ್ಲೇನ ಈ ಚಾಬಡ್ಡ ಬಾಂಬ ಗೆದ್ದುಕೊಂದುಲ್ಲ ಅಪಗ 4 ದಾಲ ಸನ್ಮಾನ ಪುರ್ಲತ್ ಕಾರ್ಯಸಿದ್ಧಿ ರಸ್ತು ಪಲ್ಪಿನ ನುಡಿತಲ್ಲ ಕನೆ ಆ ಐನೈಕ ಅರ್ಥ ಪದ್ಮನಾಗ ದಾಯ ಸನ್ಮಾನ ಮಲ್ಪುನಂದು ಕೇಳ ಇಡೀ ಮಹಿಳಾ ಬಲಗ ಮಲ್ಲ ಒಂಜಿ ಗೌರವ ಸಲಾಗಾರಿ ಇಂದಕ್ಕೆ ಮುಕ್ಲೆಗ ಎಂಚ ನಿಕ್ಕಲ ಮುಲ್ಪ ಈ ಸಂಘವನ್ನು ಕೊನಪೋಡು ಪಂಪಿನಂಚಿನ ಕಟ್ಟುಪಾಡನ್ನು ಪಾಡದು ಸಂಘದ ಬುಲೆಚಿಲಿಂಚಾವಡು ನಮ್ಮ ಸಮಾಜೋಡು ಎಂಚ ಬದುಕೋಡು ಐ ತೊಟ್ಟಿಗೆ ನವೋದಯ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಉಳ್ಳಾಲ ಬೈಲ್ ಪಂಪಿನಂಜಿ ಸಂಘ ಕಟ್ಟಿದ ಸರಿ ಸುಮಾರು ಒಂದು 30 ಹೆಚ್ಚಿದ ವರ್ಷದ ಯಾಲಾಯ್ತು ಉಪಾಧ್ಯಕ್ಷ ಆದುಲ್ಲ ಆ ಸಂಘ ಕಟ್ಟಿದು ಏತ್ ಕೆಲಸ ಮಾಡ್ತೀರ್ ಪಂಡ ನಿಕ್ಲೆಗೆ ಗೊತ್ತಾವಂದ ಯಾಕೆಂಡ ಒಂಜಿ ಸಮಾಜಮುಖಿ ಕೆಲಸ ಅದು ಪಡು ಇಲ್ಲು ಕಟ್ಟಿನ ವಿಚಾರ ಅದು ಪಡು ಆಸ್ಪತ್ರೆ ಉಪ್ಪುನಂಚಿನ ಪಾಪದ ನಮ್ಮ ರೋಗಿ ನಕ್ಲೆಗೆ ಎತೋ ಸಹಾಯ ಅಂದುಪುರ ಪೇಪರ್ ಟಿವಿ ಎಂಕಲ್ ಪಾಡುಜ ಸ್ವಂತ ಎಂಕಲ್ ಶೇರ್ ಪಾಡ್ದು ಮಲ್ತಿನಂಚಿನ ಕಾಸನ್ನು ಖರ್ಚು ಮಲ್ತಿನಂಚಿನ ಎತೋ ಕೆಲಸ ಪದ್ಮನ್ನನ ಸಾರಥ್ಯೋಡು
ಬಂದುಲೆ ಅಂಚೈನೇರ್ದ ಅವರ ತೊಕ್ಕೋಟದ ಒಂದು ಇತಿಹಾಸಡೆ ನವೋದಯ ಫ್ರೆಂಡ್ಸ್ ರಿಜಿಸ್ಟರ್ಗೆ ಕರಿನ ಸರ್ತಿ ಪಂಡ ನವೆಂಬರ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮಕ್ ದಿಕ್ಕದಿನ ಪಂಡ ನಮ್ಮ ಈ ಮನ್ನಗೆ ಒಂದು ಪೆರ್ಮೆ ಬಂದುಲೆ ಅಂಚಿತ್ತಿನ ಪೊರ್ತುಂಡು ಪದ್ಮನ್ನಗ ಸುರುತ ಅಭಿನಂದನೆ ಸಂದೈತ ಮಲ್ತೊಂದು ಹರಿಶ್ಚಂದ್ರ ಪೂಜಾರಿ ಬೆರ್ನ ಈ ಪೊಲಬುನು ನಮ್ಮ ಒಟ್ಟಿಗೆ ನಿರ್ಮಲ ಟೀಚರ್ ಬೇರೆ ಬಂದಕ್ಕೆ ಅಂಗನವಾಡಿ ಟೀಚರ್ ಬೇರೆ ಶ್ರೀ ವೈದ್ಯನಾಥ ಸೇವಾ ಕಾರ್ಯದಲ್ಲಿ ನಿರಂತರವಾಗಿ ಸೇವೆ ಮಾಡಿದವರು ಹರಿಶ್ಚಂದ್ರ ಇವರು ಹೂವಮ್ಮ ಭಂಡಾರಿ ಮನೆ ಹಾಗೂ ಮೈದಂಪ ಪೂಜಾರಿಯವರ ಮಗನಾಗಿದ್ದು ತನ್ನ ಪ್ರಾಥಮಿಕ ಶಿಕ್ಷಣವನ್ನು 9 ಕೆರೆ ಸರ್ಕಾರಿ ಶಾಲೆಯಲ್ಲಿ ಪೂರೈಸುತ್ತಿದ್ದು ಇವರು ಬಾಲ್ಯದಿಂದಲೂ ವೈದ್ಯನಾಥ ಚಾಕರಿಯನ್ನು ಮಾಡುತ್ತಾ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ವೈದ್ಯನಾಥ ವೈದ್ಯವು ಇವರ ಕೈಯಲ್ಲಿ ಚಾಕರಿ ಮಾಡುವ ಹಾಗೆ ಇವರಿಗೆ ದೀರ್ಘ ಆಯುಷ್ಯ ಆರೋಗ್ಯ ಕೊಡಲಿ ಕಾಪಾಡಿ ಎಂದು ವೈದ್ಯನಾಥ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ತೆ. ಜೀವನ್ ಪೂಜಾರಿ, ವಾಮನ್ ಪೂಜಾರಿ ಹಾಗೂ ಸುಶೀಲಾ ದಂಪತಿಯ ಮಗನಾಗಿದ್ದು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಸೆಬೆಸ್ಟಿಯನ್ ಶಾಲೆಯಲ್ಲಿ ಪೂರೈಸಿದ್ದು ಇವರು ಬಾಲ್ಯದಿಂದಲೂ ವೈದ್ಯನಾಥನ ಚಾಕರಿಯನ್ನು ಮಾಡುತ್ತಾ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ವೈದ್ಯನಾಥನ ದೈವವು ಇವರಿಗೆ ಕೈಯಲ್ಲಿ ಚಾಕರಿ ಮಾಡುವ ಹಾಗೆ ಇವರಿಗೆ ದೀರ್ಘಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಬಹುದು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಜಗದೀಶ್ ಅಂಚನ್ ಅವರು ರಮೇಶ್ ಭಂಡಾರಿ ಮನೆ ಹಾಗೂ ವನಜಾಕ್ಷಿ ಅವರ ಅಂಚನ್ನವರ ಮಗನಾಗಿದ್ದು ತನ್ನ ಪ್ರಾಥಮಿಕ ಶಿಕ್ಷಣವನ್ನು BM ಶಾಲೆಯಲ್ಲಿ ಪೂರೈಸುತ್ತಿದ್ದು ಇವರು ತನ್ನ ಬಾಲ್ಯದಿಂದಲೂ ವೈದ್ಯನಾಥ ಚಾಕರಿಯನ್ನು ಮಾಡುತ್ತಾ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ವೈದ್ಯನಾಥ ದೈವವು ಇವರ ಕೈಯಲ್ಲಿ ಚಾಕರಿ ಮಾಡುವ ಹಾಗೆ ಇವರಿಗೆ ದೀರ್ಘ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶ್ರೀ ವೈದ್ಯನಾಥ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶರತ್ ಪೂಜಾರಿ ಮುಂಡಾಯನೆ ದಾಮೋದರ ಪೂಜಾರಿ ಹಾಗೂ ವಸಂತಿ ದಂಪತಿಯ ಮಗನಾಗಿದ್ದು ತನ್ನ ಪ್ರಾಥಮಿಕ ಶಿಕ್ಷಣವನ್ನು 9 ಕೆರೆ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಭಾರತ್ ಪ್ರೌಢಶಾಲೆ ಉಳ್ಳಾಲ ಇಲ್ಲಿ ಪೂರೈಸಿದ್ದು ಇವರು ಬಾಲ್ಯದಿಂದಲೇ ವೈದ್ಯನಾಥನ ಚಾಕರಿಯನ್ನು ಮಾಡುತ್ತಾ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ವೈದ್ಯನಾಥನು ದೈವವು ಇವರಿಗೆ ಕೈಯಲ್ಲಿ ಚಾಕರಿ ಮಾಡುವ ಹಾಗೆ ಇವರಿಗೆ ದೀರ್ಘಾಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಬಂದುಲೆ 5 ಜನಕ್ಕೆ ನಮ್ಮ ಈ ಗೌರವ ಕಾರ್ಯಕ್ರಮ ನಡೆತುಂಡು. ವಿಶೇಷವಾದ ಹರಿಶ್ಚಂದ್ರ ಪೂಜಾರಿ, ಜೀವನ್ ಪೂಜಾರಿ, ಜಗದೀಶ್ ಹಂಚನ್ ಬಕ್ಕ, ಶರತ್ ಪೂಜಾರಿ ತೊಟ್ಟಿಗೆ ನಮ್ಮ ನವೋದಯ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ ನಿಂತ ಗೌರವ ಸಲಹೆಗಾರರು, ಮಾಜಿ ಅಧ್ಯಕ್ಷರು, ಅಂಚನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿದ ಈ ಒಂಜಿ ಪೆರ್ಮೆಗ್ ಬಾಜನ್ ರಾಯನಚಿನ ಸನ್ಮಾನ ಶ್ರೀಯುತ ಪದ್ಮನಾಭ ಬೇರೆಲ್ಲ ಈ ಪೊಟ್ಟುಡು ಮಾತಾ ಬಂದುಲ ಒಂಜಿ ಜನ ಸನ್ಮಾನ ಮಾಡ್ತಾರೆ. ಒರಿ ಬಲೆ ಬಂದುಲೆ 5 ಜನಕ್ಕೆ ಗೌರವ ಕಾರ್ಯಕ್ರಮ ನಡೆದುಕೊಂಡು ವಿಶೇಷವಾದ ಹರಿಶ್ಚಂದ್ರ ಪೂಜಾರಿ, ಜೀವನ್ ಪೂಜಾರಿ ಬಕ್ಕ, ಜಗದೀಶ್ ಹಂಚನ್, ಶರತ್ ಪೂಜಾರಿ ಅಂಚನೆ ಪದ್ಮನಾಭ ಮುಕ್ಲೆಗ್ ಈ ಪೊತ್ತುಡು ಈ ಗೌರವ ಕಾರ್ಯಕ್ರಮ ನಡೆದುಕೊಂಡು ವೈದ್ಯನಾಥನ ಸಾನ್ನಿಧ್ಯೋಡು ಮುಲ್ಪ ಕ್ಷೇತ್ರ ಬೆಳಗೋಡು ಅಪಗ ಈ ಊರೆಡ್ಡೆ ಅಪ್ಪುಂಡು ಊರೆಡ್ಡ ನಾಡ ನಮಕ್ ಮಾತೆರೆಗಳ ಈ ಪ್ರತಿ ಒಂಜಿ ನಡೆಟ್ಟು ಆ ದೀವಲು ನಮಕ್ ಎಡ್ಡೆ ನಮಕ್ ರಕ್ಷಣೆ ಮಲ್ಪೇರು ಪಂಪಿನಚಿನ ನಂಬಿಕೆಯನ್ನು ದೀತಿನಚಿನ ಬಂದುಲೆ ಅಪಗ ಆ ಧರ್ಮತ್ತಿನಡಿಟ್ಟು ಈ ಸೇವೆಯನ್ನು ಮಾಡ್ತೀನಿ ಬೋಡಾದು ಈ ಮನ್ನಡು ವೈದ್ಯನಾಥ ಮಹಿಳಾ ಬಲಗ ಉಳ್ಳಾಲ ಬೈಲು 4ನೇ ವರ್ಷದ ಈ ನೆಂಪುಗಾದು ಈ ಪೊಟ್ಟುಡು ಗೌರವ ಕಾರ್ಯಕ್ರಮ ನಡಪ ಒಂದು ಬಾರಿ ಸಂತೋಷದ ವಿಚಾರದ ಕೇಂದ್ರ ನಮ್ಮ ಊರುಡಾಪಿನ ಕಾರ್ಯಕ್ರಮ ಎಕಡೆ ನಮಕ್ ಒಂಜೆಡ್ಡೆ ಲಕ್ಷಣ ಇಂಚಿನ ಕೇಂದ್ರ ನಮಕ್ ಪೊಟ್ಟುಡು ವರುಣ ದೇವಿಯರು ಒಂಜಾತ್ ಪಂತದ ಪೇರು ತಂಪು ಮಲ್ತೇರು ಈ ಇತ್ತೆ ಚಾವಡಿ ಕುಲ್ಲರ್ ಒಂಜಾತ್ ಖುಷಿ ಆಪುಂಡು ಅದಕ್ಕೇನ ಒಂದು ತಂಪುಂಡು ಅಪಗ ಎಕಡೆ ಬೆಗರ್ತಿತ್ತ ಇತ್ತೆ ತಂಪುಡುಲ್ಲ ದಾಯಕೇನಿಲ್ಲ ಈ ಮನ್ನೆ ಅಂಚೆನೆ ಮನ್ನದ ಅವು ಫಲ ಮನ್ನದ ದೈವದ ಕಲೆ ಪಂಪಿನಂಚಿನ ಕಟ್ಟು ಬಂದುಲೆ ಅಂಚಿತ್ತಿನ ಪೊರ್ತುಡು ಸರ್ವ ದೈವಲ್ಲ ಈ ಮನ್ನದ ಸತ್ಯುಲ್ಲ ಮಕ್ಕಳೇನು ಮಾತಿರಲ್ಲ ಕಾತನೋಡು ಬಂದು ಅಕ್ಲಿ ಸ್ವಲ್ಪ ಸಂದೇತ ಮತ್ತೊಂದು ಬಲೆ ನೆಕ್ಸ್ಟ್ ಬಲೆ
ಹಿರಿಯರಿಗೆ ಈ ಧರ್ಮತ್ತಿನ ಈ ಪುರ್ಲುದ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಹೊಂದೊಂಡು ಬಂದುಲೆ ನಮ್ಮ ಪದ್ಮನಾಭನೆ ಈ ಪೊತ್ತುಡು ನವೋದಯ ಫ್ರೆಂಡ್ ಸರ್ಕಲ್ ನಮ್ಮ ಗೌರವ ಸಲಹೆಗಾರರು ಅಂಚನೆ ಅಲ್ತ ಪ್ರತಿ ಒಂಜಿ ನಡಿಟ್ಟು ಕೆಲಸ ಮಲ್ಪನಗಳು ಈ ಮನ್ನಡ್ಲ ಅಂಚನೆ ವೈದ್ಯನಾಥ ಮಹಿಳಾ ಬಳಗಗಳ ಮಸ್ತ್ ಪ್ರೋತ್ಸಾಹಕರಾದ ಎಡ್ಡ ರೀತಿದ ಈ ಸಪೋರ್ಟ್ ಮಲ್ಪನಾರು ಅರೆಗಳ ಮಹಾತ ಬಂದುಲ್ಲ ಪ್ರವಾದ ಅರೆಗ ಈ ಪೊತ್ತುಡು ಗೌರವ ಮತ್ತೊಂದುಲ್ಲ ಬಂದುಲೆ ಅರೆಗ ಮತ ಬಂದುಲ್ಲ ಪ್ರವಾದ ಓಡದಿನ ಸುಲ್ಮೆನ್ ಸದ್ಯತ ಮತ್ತೊಂದುಲೆ ಐನು ಜನ ನಮ್ಮ ಗೌರವಾನ್ವಿತರಿಗೆ ಹರಿಶ್ಚಂದ್ರ ಪೂಜಾರಿ, ಜೀವನ್ ಪೂಜಾರಿ, ಜಗದೀಶ್ ಅಂಚನ್, ಶರತ್ ಪೂಜಾರಿ ಅಂಚನೆ ಪದ್ಮನಾಭ ಬೆರಗ ಮಕ್ಕಳಿಗೆ ಐನು ಜನ ಕೊರ ಜೋರ್ದ ಕೈತಾಟವರ್ಗ ಅಭಿನಂದನೆಯನ್ನು ಸಂದಾಯಿತ ಮಲ್ಪಡು ಬಂದಕ್ಕೆ ಏನೊಂದು ಸೋಲ್ಮೇಲೆ ನಿಕ್ಲೆಗೆ ಸೋಲ್ಮೇಲೆ ಬಂದುಲೆ ನಿಕ್ಲು ಮಾತೆಲ್ಲ ನಿರೀಕ್ಷೆಲ್ಲ ಈ ನಾವು ಇವತ್ತು ನಮ್ಮ ಕಳೆದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮಾತೃವಂದನ ಎಂಬ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ ಹಾಗೆ ಈ ಬಾರಿ ನಮ್ಮಲ್ಲಿ ವೈದ್ಯನಾಥರ ಸೇವೆಯನ್ನು ಮಾಡುತ್ತಿರುವ 4 ಜನರು ಹಾಗೂ ನವೋದಯ ಫ್ರೆಂಡ್ಸ್ನ ಅದರ ಜಿಲ್ಲಾ ಪ್ರಶಸ್ತಿ ಪಡೆದ ಅದಕ್ಕೆ ಗೌರವಯುತವಾಗಿ ಪದ್ಮನಾಭರಿಗೂ ಹಾಗೂ ನಮ್ಮ ವೇದಿಕೆಯಲ್ಲಿ ಕಲಾವಿದರು ಅಂದರೆ ನಮ್ಮ ಪದ್ಯ ರಚನೆ, ಗೀತ ರಚನೆ ಇಂಥ ಕಲಾವಿದರಾಗಿರುವವರು ಹಾಗೂ ನಮ್ಮ ಕಬಡ್ಡಿ ಪ್ಲೇಯರ್, ಸ್ಥಳೀಯ ಕಬಡ್ಡಿ ಪ್ಲೇಯರ್ ಆದ ಮಾನಿಷ್ ಇವರೆಲ್ಲರಿಗೂ ನಾವು ಇವತ್ತು ಮಹಿಳಾ ಬಳಗದಿಂದ ಉತ್ತಮವಾದ ಒಂದು ಗೌರವವನ್ನು ನೀಡಿರುವುದು ಭಾರಿ ಸಂತೋಷ. ಸುಮಾರು 10 ಜನರನ್ನು ಗೌರವಿಸಿರುವುದು ನಮಗೊಂದು ಸಂತೋಷದ ವಿಷಯ. ನಮ್ಮ ಊರಿಗೆ ಈ ಕೀರ್ತಿ ಸದಾ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮಗೆ ಅವಕಾಶ ಕೊಟ್ಟದಕ್ಕೆ ವಂದನೆಗಳನ್ನು ನೀಡುತ್ತಾ ನಾವು 2 ಉತ್ತಮ ಸ್ಥಳದಲ್ಲಿ ಈ ದಿನದ ಕಾರ್ಯಕ್ರಮವನ್ನು ಚಂದಗೊಳಿಸಿದಂತಹ ಲೋಹಿತ್ ಉಲ್ಲಾಲ್ ಇವರಿಗೆ ನಮ್ಮ ಮಹಿಳಾ ಮಂಡಲದ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ನಮ್ಮ ತಂಡದವರು ಹೂ ಮತ್ತು ಶಾಲ್ ಅನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿ ಬಂದಿರುವಂತಹ ನಿಮಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇವೆ. ಧನ್ಯವಾದಗಳು ಸರ್. ಮನೆಟ್ ನಮ್ಮ ಒಟ್ಟಿಗೆ ಫೇಮಸ್ ಆಂಕರಿಂಗ್ RJ ರಶ್ಮಿ ಅಮ್ಮ ಅದು ಸಮಾಜಮುಖಿ ಕೆಲಸ ಮಲ್ತೊಂದು ಅವೇತೋ ಸಾವಿರ ಜೋಕ್ಲೆಗ್ ವಿದ್ಯೆನ ಕಲ್ಪಾದ ಕೊರ್ನಚಿನ ಶಿಕ್ಷಕಿ ಆದ ಈ ಕೂಟದ ಭಿನ್ನಾಧಿಕೆದ ಮನೆಟ್ ಕುಮಾರಿ ಪ್ರಮೀಳಾ ಟೀಚರ್ ಬಂದುಲೆ ಈ ಕೂಟದ ಭಿನ್ನಾಧಿಕೆದ ಮನೆಟ್ ನಮ್ಮ ಈ ಸಂಗೋಗು ಎಡ್ಡೆಪ್ಪುದ ನುಡಿ ಅರ್ನ ಬಾಯಿಡಿಕೆ ಒಂದು ಕಾಲ ಇತ್ತು, ಹೆಣ್ಣು ಮಗು ಹುಟ್ಟಿದಾಗ ಓ ಹೆಣ್ಣ ಅಂತ ಹೇಳ್ತಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಹೆಣ್ಣು ಗಂಡಿಗೆ ಸಮಾನಳಾಗಿ ನಿಂತು ಸಾಧನೆಯನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಮಾಡ್ತಾ ಇದ್ದಾಳೆ. ಸ್ನೇಹಿತರೆ, ಇದು ತಾಂತ್ರಿಕ ಯುಗ, ಸ್ಪರ್ಧಾತ್ಮಕ ಯುಗ. ಇಲ್ಲಿ ತಂದೆ ತಾಯಿಗೆ ಪ್ರೀತಿಯ ಮಗಳಾಗಿ ಒಡ ಹುಟ್ಟಿದವರ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಜೀವನವನ್ನು ತನ್ನ ಕಾಲ ಮೇಲೆ ನಿಂತು ಸಾಗಿಸಬೇಕಾದ್ರೆ ಅದಕ್ಕೆ ಸಾಧನೆಯನ್ನೇ ಮಾಡಬೇಕು. ಸಾಧನೆಯನ್ನು ಮಾಡುವುದು ಅಷ್ಟು ಸುಲಭದ ವಿಚಾರ ಅಲ್ಲ.
ಸಾಧನೆಯನ್ನು ಮಾಡಬೇಕಾದ್ರೆ ಶ್ರಮ ಬೇಕು. ಇದೀಗ ಎಷ್ಟೋ ಮಂದಿ ಸಾಧನೆ ಮಾಡಲು ಪ್ರಯತ್ನಿಸ್ತಾರೆ, ಆದರೆ ಅವರಿಂದ ಆಗುವುದಿಲ್ಲ. ಈಗ ನಾವೇನಾಗಿದ್ದೇವೆಯೋ ಅದು ದೇವರ ಕೊಡುಗೆಯಾಗಿದೆ. ನಾವೇನಾದ್ರೂ ಸಾಧನೆ ಮಾಡಿದ್ರೆ ಅದು ನಾವು ದೇವರಿಗೆ ಕೊಡುವಂತಹ ಕೊಡುಗೆಯಾಗಿರುತ್ತದೆ. ನಾವೀಗ ವೀರ ರಾಣಿ ಅಬ್ಬಕ್ಕನ ಊರಿನಲ್ಲಿದ್ದೇವೆ. ಸುಧಾಮೂರ್ತಿ ನಮಗೆ ಸ್ಫೂರ್ತಿ. ಆಕೆ ಸಮಾಜ ಸೇವಕಿ, ಲೇಖಕಿ ಮಾತ್ರ ಅಲ್ಲ, ಅದೆಷ್ಟು ಸಾಧನೆಯನ್ನು ಮಾಡಿದಾಕೆ. ದೊಡ್ಡ ಸಂಸ್ಥೆ ಇನ್ಫೋಸಿಸ್, ಅದೇ ರೀತಿಯಲ್ಲಿ ಅದೆಷ್ಟು ಕಟ್ಟಡಗಳನ್ನು, ಕಂಪ್ಯೂಟರ್ ಜೊತೆಗೆ ಕಟ್ಟಡವನ್ನು ಶಾಲೆಗಳಿಗೆ ನೀಡಿದಾಕೆ. ಇನ್ನು ಕೊರೋನಾ ಅವಧಿಯಲ್ಲಿ ಅದೆಷ್ಟು ಸಹಾಯ ಅವರಿಂದ ಅದೆಷ್ಟೋ ಮಂದಿ ಈ ಊರಿನ ಪರಿಸರದ ಬಡವರು ಪಡೆದಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಅವರು ಮಾಡಿದಂತಹ ಸೇವೆಗಾಗಿ ಈಗ ಅಂದ್ರೆ ಶಿಕ್ಷಣ ಮತ್ತು ಸಮಾಜಮುಖಿ ಕಾರ್ಯ ಸಂಸದೆಯಾಗಿಯೂ ಇದ್ದಾರೆ. ಅವರಿಗೆ ಸಿಕ್ಕಿದ ಪ್ರಶಸ್ತಿ ಏನು? ಪದ್ಮಶ್ರೀ, ಪದ್ಮಭೂಷಣ, ಈಗ ಅನೇಕ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ. ಯಾಕೆ ನಮಗೆ ಮಹಿಳೆಯರಾದ ನಮಗೆ ಯಾಕೆ ಸಾಧನೆ ಮಾಡಬಾರದು? ಗುರಿ ಇಲ್ಲದ ಮಹಿಳೆಗೆ ಗುರಿ ಬೇಕು. ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸಬೇಕು ಎನ್ನುವಂತ ಗುರಿ ಇಲ್ಲದ ಜೀವನ ಮಹಿಳೆಗೆ ಬೇಡ. ಮನೆಯಲ್ಲಿ ಬಹಳಷ್ಟು ಜವಾಬ್ದಾರಿಗಳಿರ್ತದೆ ಮಹಿಳೆಯರಿಗೆ. ಮನೆಯಲ್ಲಿ ಮಕ್ಕಳು, ಕುಟುಂಬದ ಸದಸ್ಯರು, ಹಾಗೆ ಎಲ್ಲರೂ ಇರ್ತಾರೆ. ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಆಕೆ ಮನೆಯ ಹೊರಗೆ ಸಮಾಜದಲ್ಲಿ ಗುರುತಿಸಲ್ಪಡಬೇಕು. ಸ್ವಲ್ಪ ಸಂಕ್ಷಿಪ್ತವಾಗಿ, ಯಾಕಂದ್ರೆ ಮಳೆ ಬರುವಂತಹ ಲಕ್ಷಣ ಇದೆ ಅಂತೇಳಿ ಹೇಳಿದ್ರು, ಸ್ವಲ್ಪ ಚಿಕ್ಕದಾಗಿ ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಮಕ್ಕಳು ಅಂತ ಹೇಳುವಾಗ ನಾನು ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ ಮಹಿಳೆಯರಿಗೆ. ಏನು ಅಂತ ಹೇಳಿದ್ರೆ, ಮಕ್ಕಳನ್ನು ಚೆನ್ನಾಗಿ ಅಂದ್ರೆ ಅವರ ಹೆಜ್ಜೆ ಅರಿತು ಅವರು ದಾರಿ ತಪ್ಪದಂತೆ ಮನೆಯಲ್ಲಿ ಅವರಿಗೆ ಒಳ್ಳೆಯ ಒಂದು ವಾತಾವರಣ ಒದಗಿಸಿಕೊಟ್ಟು ಕಲಿಕೆಗೆ ಅವರ ಭವಿಷ್ಯ ಉಜ್ವಲ ಆಗುವಂತೆ ಅವರನ್ನು ನೋಡಿಕೊಳ್ಬೇಕು. ಇಲ್ಲದಿದ್ರೆ ನೀವು ಮಕ್ಕಳ ಬಗ್ಗೆ ಕಂಡ ಕನಸು ನನಸಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರವನ್ನು ಬಹಳ ಮುಖ್ಯವಾಗಿ ಕಲಿಸಬೇಕು. ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡುವಂತದ್ದು ಮಕ್ಕಳು, ಹಾಗೆ ಸಂಜೆ ಭಜನೆ. ಇನ್ನು ನೀವು ಮನೆಯಲ್ಲಿ ಯಾವುದೇ ಕೆಲಸ ಮಾಡುವಾಗ ಮಕ್ಕಳನ್ನು ಕೂಡ ಜೊತೆಗೂಡಿಸಿಕೊಂಡು ಕೆಲಸವನ್ನು ಮಾಡಬೇಕು. ಉದಾಹರಣೆಗೆ ನೀವೀಗ ಏನಾದ್ರೂ ಒಂದು ಪದಾರ್ಥ ಮಾಡ್ತಾ ಇದ್ದೀರಿ, ಆಗ ಅವರಿಗೆ ತರಕಾರಿ ಕಟ್ಟು ಮಾಡ್ಲಿಕ್ಕೆ ಕೊಡ್ಬಹುದು. ನಾನು ಉದಾಹರಣೆಯಾಗಿ ಹೇಳುವುದಷ್ಟೇ. ಹಾಗೆ ಯಾವುದೇ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಸ್ತ್ರೀ ಇರ್ತಾಳೆ. ಮಹಿಳೆ ಅಂತ ಹೇಳಿದ್ರೆ ಬರೀ ತಾಯಿ ಪಾತ್ರ ಅಲ್ಲ, ಅವಳು ಅಕ್ಕ, ತಂಗಿ, ಹಾಗೆ ಚಿಕ್ಕಮ್ಮ, ದೊಡ್ಡಮ್ಮ, ಹೀಗೆ ವಿವಿಧ ಪಾತ್ರಗಳನ್ನು ವಹಿಸುತ್ತಾ ಅವಳು
ಎಲ್ಲರಿಗೂ ಸಹಾಯಕಳಾಗಿ ಜೀವನವನ್ನು ಬಹಳ ಸುಸೂತ್ರವಾಗಿ ನಡೆಸುತ್ತಾಳೆ. ಇನ್ನು ಇನ್ನೊಂದು ಕಿವಿ ಮಾತು ವೃದ್ಧರ ಬಗ್ಗೆ. ದಯಮಾಡಿ ನೀವು ಮನೆಯಲ್ಲಿರುವಂತಹ ವೃದ್ಧರನ್ನು ಆಶ್ರಮಕ್ಕೆ ಕಳುಹಿಸಬೇಡಿ. ನೀವು ಅವರನ್ನು ಮನೆಯಲ್ಲಿ ಗೌರವಿಸಿ ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಪ್ರತಿಯೊಂದು ವಿಷಯ ಅವರಲ್ಲಿ ಚರ್ಚಿಸಿ ಮನೆಯಲ್ಲಿ ಅವರಿಗೊಂದು ಒಳ್ಳೆಯ ವಾತಾವರಣವನ್ನು ಕೊಟ್ಟು ಅವರನ್ನು ಮನೆಯಲ್ಲಿ ನೋಡಿ. ನೀವು ಅವರನ್ನು ಆಶ್ರಮಕ್ಕೆ ಹಾಕಿದ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ಕೂಡ ಆಶ್ರಮಕ್ಕೆ ಹಾಕಬಹುದು. ಇನ್ನು ಮಹಿಳೆಯರು ಸಬಲೆಯರಾಗ್ಲಿಕ್ಕೆ ಅಂದ್ರೆ ಸ್ವಾವಲಂಬಿ ಆಗ್ಲಿಕ್ಕೆ ಕೆಲವು ಸಲಹೆಗಳನ್ನು ನಾನು ಈ ಮೂಲಕ ನೀಡಲಿಕ್ಕೆ ಬಯಸ್ತೇನೆ. ಸರ್ಕಾರ ಕೆಲವು ಯೋಜನೆಗಳನ್ನು ಕೈಗೊಂಡಿದೆ. ಆ ಯೋಜನೆಗಳನ್ನು ಮಹಿಳೆಯರು ಬಹಳ ಸುಸೂತ್ರವಾಗಿ ಅದನ್ನು ಉಪಯೋಗಿಸಿಕೊಳ್ಬೇಕು. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಸ್ತ್ರೀ ಶಕ್ತಿ ಯೋಜನೆ ಅಂತ ಹೇಳಿಕೊಂಡು ಸುಮಾರು 25 ಲಕ್ಷದಷ್ಟು ಸಾಲ ಸಿಗ್ತದೆ ಬ್ಯಾಂಕ್ ಈ ಯೋಜನೆಯ ಮುಖಾಂತರ. ಆಗ ಆ ಯೋಜನೆಯಿಂದ ನಾನು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಈಗ ದೇವಸ್ಥಾನಗಳಲ್ಲಿ ಆಗಲಿ ಅಂಗಡಿಗಳಲ್ಲಾಗಲಿ ಪ್ಲಾಸ್ಟಿಕ್ ಚೀಲಗಳಿಲ್ಲ. ಏನ್ ಮಾಡ್ತಾರಂತ ಹೇಳಿದ್ರೆ ಬಟ್ಟೆ ಚೀಲಗಳನ್ನು ಉಪಯೋಗಿಸ್ತಾರೆ. ಈಗ ನಮಗೂ ಇಲ್ಲಿ ಬಟ್ಟೆ ಚೀಲ ಸಿಕ್ಕಿದೆ. ಈ ಬಟ್ಟೆ ಚೀಲದ ಒಂದು ಸಣ್ಣ ಉದ್ದಿಮೆಯನ್ನು ಪ್ರಾರಂಭಿಸಬಹುದು ಮಹಿಳೆಯರಿಗೆ. ಅದೇ ರೀತಿ ಇನ್ನೆಷ್ಟು ಉದಾಹರಣೆಗೆ ಬ್ಯಾಂಕಿನಲ್ಲಿ ಸಾಲ ಸಿಗ್ತದೆ ಮಹಿಳೆಯರಿಗೆ. ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಹತ್ರವೇ ಮಾತನಾಡಿ ಕೆಲವು ದಾಖಲೆಗಳನ್ನು ಹಿಡಿದುಕೊಂಡು ಹೋಗಬೇಕು. ನಮಗೆ ಯಾವ ಸಾಲ ಸಿಗಬಹುದು ಎಂಬುದಾಗಿ ಮ್ಯಾನೇಜರ್ ಹತ್ರ ವಿಚಾರಣೆ ಮಾಡಿದ್ರೆ ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ಆ ಮೂಲಕ ನಿಮಗೆ ಅಲ್ಲಿ ಸಾಲವನ್ನು ಪಡೆದುಕೊಂಡು ನಿಮ್ಮ ಜೀವನವನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಇನ್ನೊಂದು ವಿಷಯ ಏನಂದ್ರೆ, ಈ ಕೆಲವು ಮಹಿಳೆಯರು ಯಾವುದು ಅಂತ ಹೇಳಿದ್ರೆ ಈ ಗೊಂಡೆ ಸೀರೆಗಳಿಗೆಲ್ಲ ಗೊಂಡೆ ಹಾಕ್ತಾರಲ್ಲ, ಆ ಕೆಲಸವನ್ನು ಮಾಡಬಹುದು. ನನ್ನ ಮಗಳು ರಶ್ಮಿ ಇತ್ತೀಚೆಗೆ ಮಂಗಳೂರಿನಲ್ಲಿ ಅವಳ ಒಬ್ರು ಗೆಳತಿ ಒಂದು ದಿವಸ ನನ್ನ ಸಮ್ಮುಖದಲ್ಲಿ ಫೋನ್ ಮಾಡಿದಾಗ ಅವಳು ಅಂದ್ರೆ ಮನೆಯ ಅವಳ ಪರಿಸರದ ಆಸುಪಾಸಿನಲ್ಲಿರುವಂತಹ ಕೆಲವರು ಮಹಿಳೆಯರು ಹಾಳು ಹರಟೆ ಹೊಡೆಯುತ್ತಾ ಹಾಗೆ ಗಾಸಿಪ್ ಮಾಡುತ್ತಾ ಸಮಯವನ್ನು ಸುಮ್ಮನೆ ಕಳೀತಾ ಇದ್ದಾರೆ. ಅವರಿಗೆ ಏನಾದ್ರೂ ಒಂದು ಉದ್ಯೋಗ ಅಥವಾ ಏನಾದ್ರೂ ಒಂದು ನನಗೆ ಮಾಹಿತಿ ಕೊಡಿ ಅಂತೇಳಿ ನನ್ನ ಸಮ್ಮುಖದಲ್ಲಿಯೇ ಅವರು ಫೋನ್ ಮಾಡುವಾಗ ನಾನಲ್ಲಿ ಇದ್ದೆ ಬಳಿಯಲ್ಲಿ. ಆಗ ನನ್ನ ಮಗಳು ಹೇಳಿದ್ಲು ಏನಂದ್ರೆ, ಗೊಂಡೆ ಇಡುವಂತ ಒಂದು ಕಾರ್ಯಾಗಾರವನ್ನು ನಡೆಸಬಹುದು. ಸಾರಿಗೆ ಗೊಂಡೆ ಹಿಡಿಯುವುದು, ಗೊಂಡೆ ಹಾಕುವಂತದ್ದು, ಹಾಗೆ ಎಂಬ್ರಾಯ್ಡ್ರಿ ಅದೆಲ್ಲ ಮಾಡುವಂತ ಒಂದು ಕಾರ್ಯಾಗಾರವನ್ನು ಮಾಡಿ ಅಂತೇಳಿ. ಹಾಗೆ ಕಾರ್ಯಾಗಾರವನ್ನು ಮಾಡಿದ್ರು. ಫೋನ್ ಮಾಡಿದಾಕೆ ಮಾಡಿ ಈ 38 ಮಂದಿ ಇದ್ರು ಆ ಕಾರ್ಯಾಗಾರದಲ್ಲಿ. ಕೇವಲ 3 ದಿವಸ ಕಾರ್ಯಾಗಾರ ಮಾಡಿರುವಂತದ್ದು, 3 ಗಂಟೆಗಳ ಕಾಲ 38 ಮಂದಿ ಇದ್ರು ಆ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರು. ಆದರೆ ಅದರಲ್ಲಿ 15 ಮಂದಿ ಈಗ ಸ್ವಾವಲಂಬಿಗಳಾಗಿದ್ದಾರೆ. ಗೊಂಡೆ ಮಾಡುತ್ತಾ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಬಹಳ ಮೆಚ್ಚತಕ್ಕಂತ ವಿಚಾರ ಇದು. ಹಾಗೆ ನಿಮಗೆ ಸ್ವಾವಲಂಬಿ ಆಗ್ಲಿಕ್ಕೆ ಕೆಲವು ಸಲಹೆಗಳು. ನಿಮಗೆ ಕೃಷಿ ಭೂಮಿ ಇದ್ರೆ ಮನೆಯ ಅಲ್ಲಿ ಅಲ್ಪ ಸ್ವಲ್ಪ ಅಲ್ಲಿ ಕೆಲವು ಕೃಷಿಗಳನ್ನು ಮಾಡಬಹುದು. ಇದು ತರಕಾರಿ ಕೃಷಿಗಳನ್ನು ಮಾಡಬಹುದು. ಇನ್ನು ಸ್ವಲ್ಪ ದೊಡ್ಡ ವಿಸ್ತಾರವಾದ ಜಾಗ ಇದ್ರೆ ಕೃಷಿಗಾಗಿ ಬ್ಯಾಂಕಿನಿಂದ ನಿಮಗೆ ಸಾಲ ಸಿಗ್ತದೆ, ಅದನ್ನು ಉಪಯೋಗಿಸಿಕೊಳ್ಬಹುದು. ಇನ್ನು ಟೈಲರಿಂಗ್, ಆಮೇಲೆ ಮಲ್ಲಿಗೆ ಅಂದ್ರೆ ಈ ಕೃಷಿ ಅಂತ ಹೇಳುವಾಗ ಮಲ್ಲಿಗೆ ಕೃಷಿ ಮಾಡಬಹುದು, ಒಳ್ಳೆ ಲಾಭ ಇದೆ ಅದರಿಂದ. ಹಾಗೆ ಟೈಲರಿಂಗ್ ಮಾಡಬಹುದು. ಇನ್ನು ಕೆಲವರು ಈ ಕೋಳಿ ರೊಟ್ಟಿ ಮತ್ತೆ ಸಾಂಬಾರ್ ಹುಡಿ, ಇನ್ನು ಇದು ಎಂತ ಹೇಳ್ತಾರೆ ಹಪ್ಪಳ, ಇವೆಲ್ಲ ಮನೆಗಳಲ್ಲಿ ಮಾಡ್ತಾರೆ. ನೀವು ಅವರ ಯಾರು ಪಳಗಿದಾರೆ ಅವರ ಸಹಾಯ ಪಡ್ಕೊಂಡು ಅದನ್ನು ಕೂಡ ಅದಕ್ಕೆ ಕೂಡ ಕಾರ್ಯಾಗಾರ ಮಾಡಬಹುದು. ಮಹಿಳಾ ಬಳಗ ಸಹಾಯ ಮಾಡಿದ್ರೆ ಈ ಪರಿಸರದಲ್ಲಿರುವಂತಹ ಮಹಿಳೆಯರಿಗೆ ಆ ಕೆಲಸವನ್ನು ಕೂಡ ಮಾಡಬಹುದು.
ಇನ್ನು ಹೆಚ್ಚೇನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದ್ರೆ ಈಗಾಗಲೇ ಮಳೆಯ ಒಂದು ವಾತಾವರಣ ಇದೆ. ಸಮಯಕ್ಕೆ ಹೆಚ್ಚು ಬೆಲೆ ಕೊಡಿ ಅಂತ ನಾನು ನಿಮ್ಮ ಹತ್ರ ವಿನಂತಿಸ್ತೇನೆ. ಸಮಯ ಎನ್ನುವಂಥದ್ದು ಬಹಳ ಬೆಲೆ ಬಾಳುವಂಥದ್ದು. ಅಮೂಲ್ಯವಾದಂತಹ ಸಮಯವನ್ನು ನೀವು ವ್ಯರ್ಥ ಹಾಳು ಮಾಡಬೇಡಿ. ಸತ್ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ, ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರಿ ಅಂತ ಹೇಳ್ತೇನೆ ನಾನು ಈ ಸಂದರ್ಭದಲ್ಲಿ. ಇನ್ನು ಒಂದು ಸ್ವಾಮಿ ವಿವೇಕಾನಂದರ ಹಿತನುಡಿಯೊಂದಿಗೆ ನಾನು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಉತ್ಸಾಹಿಯಾಗು, ಆದರೆ ದುಡುಕಬೇಡ. ಕರುಣೆ ತೋರಿಸು, ಆದರೆ ಮೋಸ ಹೋಗಬೇಡ. ದಾನಿಯಾಗು, ಆದರೆ ದರಿದ್ರನಾಗಬೇಡ. ಸೇವೆ ಮಾಡು, ಆದರೆ ಸ್ವಾರ್ಥಿ ಆಗಬೇಡ. ಪ್ರೀತಿಸು, ಆದರೆ ವ್ಯಾಮೋಹಿಯಾಗಬೇಡ. ಭಾಗ್ಯವಂತನಾಗು, ಆದರೆ ಹೃದಯಹೀನನಾಗಬೇಡ. ನನಗೆ ನೀಡಿದಂತಹ ಈ ಒಂದು ಅವಕಾಶಕ್ಕಾಗಿ, ಹಾಗೆ ನನಗೆ ನೀಡಿದ ಈ ಗೌರವ ಆದರಕ್ಕಾಗಿ ನಾನು ಈ ಮಹಿಳಾ ಬಳಗಕ್ಕೆ ಹಾಗೂ ಇಲ್ಲಿಯ ಎಲ್ಲ ಸದಸ್ಯರಿಗೆ, ಈ ಮಹಿಳಾ ಬಳಗದ ಸದಸ್ಯರಿಗೆ, ಅಧ್ಯಕ್ಷರಿಗೆ, ನಿಮ್ಮ ಈ ಒಂದು ತಂಡಕ್ಕೆ ನಾನು ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಈ ಮಹಿಳಾ ಮಂಡಲ ಈಗಾಗಲೇ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾಗಿ ನನಗೆ ತಿಳಿಯಲಾಯಿತು. ಈಗಾಗಲೇ ವರದಿಯನ್ನು ಓದಿದ್ರು, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ಈ ಬಳಗದಿಂದ ಆಗುವಂತಾಗಲಿ ಅಂತ ಇಲ್ಲಿಯ ದೇವರು ಶಕ್ತಿಯನ್ನು ಕೊಡ್ಲಿ ಈ ಬಳಗಕ್ಕೆ ಅಂತೇಳಿ ದೇವರ ಹತ್ರ ಪ್ರಾರ್ಥಿಸುತ್ತಾ, ಅವಕಾಶಕ್ಕೆ ಮತ್ತೊಮ್ಮೆ ವಂದಿಸುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಮಾಹಿತಿಯನ್ನು ನೀಡಿದ ಪ್ರಮೀಳಾ ಕುಮಾರಿ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಶ್ರೀ ವೈದ್ಯನಾಥ ಸೇವಾ ಸಮಿತಿಯ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಇವರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇವರಿಗೆ ನಮ್ಮ ಮಹಿಳಾ ಮಂಡಳಿಯ ಪರವಾಗಿ ನಾವು ಸ್ವಾಗತವನ್ನು ಬಯಸುತ್ತೇವೆ. ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸ್ವಾಗತ ಪ್ರವೀಣ್ ಸರ್ ನಿಮಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಇದನ್ನು ನೆರವೇರಿಸಲು ಶ್ರೀಮತಿ ನಿರ್ಮಲಾ ಅವರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷರಿಗೆ ಧನ್ಯವಾದಗಳು. ಅಂಗನವಾಡಿ ಮಕ್ಕಳ ಬಹುಮಾನ ವಿತರಣೆ. ಬಾಲ್ ಪಾಸಿಂಗ್ ಅದ್ವಿಕಾ ಫಸ್ಟ್ ಪ್ರೈಸ್. ಅದ್ವಿಕಾ ಇವರಿಗೆ ನಮ್ಮ ದೈವಸ್ಥಾನದ ಮುಖ್ಯ ಅರ್ಚಕರಾದ ಮುಂಡಾಯಾನೆ ದಾಮೋದರ್ ಪೂಜಾರಿ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದಾದ್ ಸೆಕೆಂಡ್ ಪ್ರೈಸ್, ಇದಾದ್ ಥರ್ಡ್ ಪ್ರೈಸ್ ಸಜ್ವಿನ್. ಬಾಂಬೆ ಸಿಟಿ ಫಸ್ಟ್ ಪ್ರೈಸ್ ಆಶ್ರಿದಿ. ಸೆಕೆಂಡ್ ಪ್ರೈಸ್ ವಾಗ್ಮಿಡಿ ಕುಂದರ್. ಥರ್ಡ್ ಪ್ರೈಸ್ ದೀಪಿಕಾ. ಲಕ್ಕಿ ಗೇಮ್. ಲಕ್ಕಿ ಗೇಮ್ ಫಸ್ಟ್ ಪ್ರೈಸ್ ಸಜ್ವಿನ್. ಸೆಕೆಂಡ್ ಪ್ರೈಸ್ ಶ್ಯಾಮ್. ಥರ್ಡ್ ಪ್ರೈಸ್ ನಿಹಾ. ಸಮಾಧಾನಕ ಬಹುಮಾನ ವಾಗ್ಮಿಯಚ್. ಕ್ರಿಶು.
ಕಿಶೋರ್, ಸಾರನ್ಸ್ ಕಿಶೋರ್, ದಿಶಾ, ಶ್ರುತಕೃತಿ, ಆಯಿಷಾ, ಇಜಾಜ್, ಸಾಲಿಹಾ, ಅದ್ವೈತ್, ಮನ್ವಿತಾ, ವಿಹಾನ್, ಆರುಷಿ, ಸಫೀರ್, ತನ್ವಿತಾಚಾರ್ಯ, ಜಾನ್ವಿ, ಧನ್ಯವಾದಗಳು ದಾಮೋದರ್ ಪೂಜಾರಿ ನಿಮಗೆ. ಇನ್ನು ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಇದನ್ನು ಶ್ರೀಮತಿ ಕವಿತಾರವರು ವೇದಿಕೆಗೆ ಬಂದು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಬಹುಮಾನ ವಿತರಣೆಯನ್ನು ಶ್ರೀ ವೈದ್ಯನಾಥ ಮಹಿಳಾ ಬಳಗದ ಗೌರವ ಅಧ್ಯಕ್ಷರಾದ ಶ್ರೀಮತಿ ವನಜಾರವರು ಮಕ್ಕಳಿಗೆ ಬಹುಮಾನ ವಿತರಣೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಿಂಬೆ ಚಮಚ ಹುಡುಗರು 1 to 4. ಫಸ್ಟ್ ಪ್ರೈಸ್ ಶಮಿತ್. ಸೆಕೆಂಡ್ ಪ್ರೈಸ್ ಆಯುಷ್. ಥರ್ಡ್ ಪ್ಲೇಸ್ ತ್ರಿಶಾನ್. ಹುಡುಗಿಯರಲ್ಲಿ 1 to 4. ಫಸ್ಟ್ ಪ್ರೈಸ್ ತ್ರಿಷಾ. ಸೆಕೆಂಡ್ ಪ್ಲೇಸ್ ಭೂಮಿಕಾ. ಥರ್ಡ್ ಪ್ಲೇಸ್ ಶ್ಲೋಕ. ಹುಡುಗಿಯರು 5ರಿಂದ 10ನೇ ತರಗತಿ. ಫಸ್ಟ್ ಪ್ರೈಸ್ ತನ್ವಿ ಸುವರ್ಣ. ಸೆಕೆಂಡ್ ಪ್ಲೇಸ್ ಭೂಮಿಕಾ. ಹುಡುಗರು ಫಸ್ಟ್ ಪ್ರೈಸ್ ಋಷಭ್. ಸೆಕೆಂಡ್ ಪ್ಲೇಸ್ ವಿಹಾನ್. ಥರ್ಡ್ ಪ್ಲೇಸ್ ಶಾಶ್ವತ್. ನೆಕ್ಸ್ಟ್ ಕವಿತಾರವರಿಗೆ ಧನ್ಯವಾದಗಳು ಹಾಗೂ ವನಜಾರವರಿಗೂ ಧನ್ಯವಾದಗಳು. ನಮ್ಮ ಮುಂದಿನ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಶ್ರೀಮತಿ ಕುಸುಮಾರವರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೈದ್ಯನಾಥ ಮಹಿಳಾ ಬಳಗದ ಮುಖ್ಯ ಸಲಹೆಗಾರರಾದ ನಾರಾಯಣ್ ಸರ್ ಇವರು ಮುಂದಿನ ಬಹುಮಾನ ವಿತರಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮ್ಯೂಸಿಕಲ್ ಚೇರ್ 1ರಿಂದ 4. ಫಸ್ಟ್ ಪ್ರೈಸ್ ತ್ರಿಷಾ. ಸೆಕೆಂಡ್ ಪ್ರೈಸ್ ತ್ರಿಶಾನ್. ಥರ್ಡ್ ಪ್ರೈಸ್ ಸಮಿತಾ. ಥರ್ಡ್ ಪ್ರೈಸ್ ಸಮಿತಾ.
5ರಿಂದ 10 ಮ್ಯೂಸಿಕಲ್ ಚೇರ್. ಫಸ್ಟ್ ಪ್ರೈಸ್ ಶಾಶ್ವತ್. ಫಸ್ಟ್ ಪ್ರೈಸ್ ಶಾಶ್ವತ್. ಸೆಕೆಂಡ್ ಪ್ರೈಸ್ ಧನ್ಯ. ಥರ್ಡ್ ಪ್ರೈಸ್ ದೀಪ್ತಿ ಸುವರ್ಣ. ಕಪ್ಪೆ ಜಿಗಿತ ಹುಡುಗಿಯರ. ಫಸ್ಟ್ ಪ್ರೈಸ್ ಶಾಶ್ವತ್ ಸಾತ್ವಿಕ. ಸೆಕೆಂಡ್ ಪ್ರೈಸ್ ತ್ರಿಷಾ. ಥರ್ಡ್ ಪ್ರೈಸ್ ಜಾನ್ವಿ. ಕಪ್ಪೆ ಜಿಗಿತ ಹುಡುಗರದು. ಫಸ್ಟ್ ಪ್ರೈಸ್ ಸಮಿತ್. ಸೆಕೆಂಡ್ ಪ್ರೈಸ್ ತ್ರಿಶಾನ್. ಥರ್ಡ್ ಪ್ರೈಸ್ ಯುಹಾನ್ ಆಯುಷ್. ಹುಡುಗಿಯರು ತಲೆಯಲ್ಲಿ ಲೋಟ ಇಟ್ಟು ಓಡೋದು. ಫಸ್ಟ್ ಪ್ರೈಸ್ ವರ್ಷಿಣಿ. ಸೆಕೆಂಡ್ ಪ್ರೈಸ್ ದೀಪ್ತಿ ಸುವರ್ಣ. ಥರ್ಡ್ ಪ್ರೈಸ್ ಜೀವಿಕಾ. ಹುಡುಗರು ಫಸ್ಟ್ ಪ್ರೈಸ್ ಪ್ರೀತಮ್. ಸೆಕೆಂಡ್ ಪ್ರೈಸ್ ವಿಹಾನ್. ಥರ್ಡ್ ಪ್ರೈಸ್ ವೃಷಭ್. ಕುಸುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆ ನಾರಾಯಣ್ ಸರ್ ಇವರಿಗೂ ಕೂಡ ಧನ್ಯವಾದಗಳು. ಶ್ರೀ ರಾಹುಗುಲಿಗ ಬನದ ಮಹಿಳಾ ಮಂಡಲದ ಅಧ್ಯಕ್ಷರಾದ ಸುರೇಖಾ ಇವರಿಗೆ ನಮ್ಮ ಮಹಿಳಾ ಮಂಡಲದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇವರಿಗೆ ಶ್ರೀಮತಿ ಕವಿತಾ ಇವರು ಹೂ ಮತ್ತು ಶಾಲ್ ಅನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸೆಕೆಂಡ್ ದಿವ್ಯಾ. ಲಿಂಬೆ ಚಮಚ ಫಸ್ಟ್ ಶೋಭಾ. ಸೆಕೆಂಡ್ ತೇಜಾಕ್ಷಿ. ಸಂಗೀತ ಕುರ್ಚಿ ಫಸ್ಟ್ ಚೇತನ. ಸೆಕೆಂಡ್ ಶೋಭಾ. ಶೋಭಾ. ಧನ್ಯವಾದಗಳು ಚೇತನ ಹಾಗೂ ನಮಿತಾರವರಿಗೂ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆಯನ್ನು ಪ್ರಮಿಳಾಲವರು ವೇದಿಕೆಗೆ ಬಂದು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಕ್ಕಳಿಗೆ HMSS ಕುಂಜತ್ತೂರು ಶಾಲೆಯ ನಿವೃತ್ತಿ ಶಿಕ್ಷಕಿಯಾದ ಪ್ರಮಿಳಾ ಕುಮಾರಿಯವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಡ್ರಾಯಿಂಗ್ ಕಾಂಪಿಟೇಷನ್ ಮೊದಲ ಬಹುಮಾನ ಈಶ್ ಅನೀಶ್ 6ನೇ ತರಗತಿ. ಈಶ್ ಅನೀಶ್. ಎರಡನೇ ಬಹುಮಾನ ಶ್ರೀಯಾ ಹಿಮಾಂಶಿ 4ನೇ ತರಗತಿ. ಡ್ರಾಯಿಂಗ್ ಕಾಂಪಿಟೇಷನ್ ತೃತೀಯ ಬಹುಮಾನ ಡ್ರಾಯಿಂಗಲ್ಲಿ. ತೃತೀಯ ಬಹುಮಾನ ಡ್ರಾಯಿಂಗ್ ಕಾಂಪಿಟೇಷನ್ ಶ್ಲೋಕ 4ನೇ ತರಗತಿ. ಶ್ಲೋಕ 4ನೇ ತರಗತಿ.
ಪ್ರೋತ್ಸಾಹಕ ಬಹುಮಾನ ಅನ್ವಿತಾ UKG, ಆಶಿಕಾ 1ನೇ ತರಗತಿ. ಪ್ರೋತ್ಸಾಹಕ ಬಹುಮಾನ ಅನ್ವಿತಾ, ಆಶಿಕಾ. ಪ್ರೋತ್ಸಾಹಕ ಬಹುಮಾನ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಅನ್ವಿತಾ, ಆಶಿಕಾ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದವರು ಚಿತ್ರಕಲಾ ಸ್ಪರ್ಧೆಯಲ್ಲಿ ದಕ್ಷೇಶ್ LKG, ದಕ್ಷೇಶ್ LKG, ವರ್ಷಿಕಾ LKG. ಪ್ರೋತ್ಸಾಹಕ ಬಹುಮಾನ ಪಡೆದವರು ತನ್ವಿ ಸುವರ್ಣ 1ನೇ ತರಗತಿ. ತನ್ವಿ ಸುವರ್ಣ. ಭುವಿಕಾ 1ನೇ ತರಗತಿ. ಪ್ರೋತ್ಸಾಹಕ ಬಹುಮಾನ ಪಡೆದವರು ಭುವಿಕಾ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದವರು ಭುವಿಕಾ. ಆನ್ಸ್ ರೈ 1ನೇ ತರಗತಿ. ಯುವನ್ ರೈ 1ನೇ ತರಗತಿ. ಯುವನ್ ರೈ 1ನೇ ತರಗತಿ. ಮುಂದಿನ ಬಹುಮಾನ ವಿತರಣೆಯನ್ನು ಅಂಚನ್ ಫ್ಯಾಮಿಲಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ತಾರನಾಥ್ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಶ್ವಿನ್ ಯು ಸುವರ್ಣ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದವರು ಶಾಶ್ವಿನ್ ಯು ಸುವರ್ಣ. ಶಾಶ್ವಿನ್ ಯು ಸುವರ್ಣ. ಶಾರ್ವಿಕಾ 1ನೇ ತರಗತಿ. ಶಾರ್ವಿಕಾ 1ನೇ ತರಗತಿ. ಪ್ರೋತ್ಸಾಹಕ ಬಹುಮಾನ ಪಡೆದವರು ಶಾರ್ವಿಕಾ 1ನೇ ತರಗತಿ. ಭೂಮಿಕಾ 2ನೇ ತರಗತಿ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದವರು ಭೂಮಿಕಾ 2ನೇ ತರಗತಿ. ತ್ರಿಶಾನ್ 2ನೇ ತರಗತಿ. ತ್ರಿಶಾನ್ 2ನೇ ತರಗತಿ. ತ್ರಿಶಾನ್. ಋತಿಕ್ ಬಿ 2ನೇ ತರಗತಿ. ಜಾನ್ವಿ 3ನೇ ತರಗತಿ. ಜಾನ್ವಿ 3ನೇ ತರಗತಿ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದವರು ಆಯುಷ್ 3ನೇ ತರಗತಿ. ಆಯುಷ್ 3ನೇ ತರಗತಿ. ಸುಮಿತ್ 4ನೇ ತರಗತಿ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದವರು ಸುಮಿತ್ 4ನೇ ತರಗತಿ. ಬಹುಮಾನ ವಿತರಣೆ ನೀಡಿದ ತಾರನಾಥ್ ಅವರಿಗೆ ಧನ್ಯವಾದಗಳು. ನಮ್ಮ ಮುಂದಿನ ಬಹುಮಾನ ವಿತರಣೆಯನ್ನು ರಾಹುಗಳಿಗ ಬನದ ಮಹಿಳಾ ಮಂಡಳದ ಅಧ್ಯಕ್ಷರಾದ ಸುರೇಖಾ ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದವರು ಸುಮಿತ್ 4ನೇ ತರಗತಿ. ಶಮಿತ್ 4ನೇ ತರಗತಿ. ಸಾತ್ವಿಕಾ 4ನೇ ತರಗತಿ. ಪ್ರೋತ್ಸಾಹಕ ಬಹುಮಾನ ಪಡೆದವರು ಸಾತ್ವಿಕಾ. ತ್ರಿಷಾ ಬಿ 4ನೇ ತರಗತಿ. ಸಾತ್ವಿಕಾ. ತ್ರಿಷಾ ಬಿ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದವರು ಸಾಕ್ಷಾತ್ 5ನೇ ತರಗತಿ. ಸಾಕ್ಷಾತ್. ವಿಹಾನ್ ರೈ 6ನೇ ತರಗತಿ. ಪ್ರೋತ್ಸಾಹಕ ಬಹುಮಾನ ಪಡೆದವರು ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಹಾನ್ ರೈ. ಯಶಸ್ವಿ 6ನೇ ತರಗತಿ. ಯಶಸ್ವಿ 6ನೇ ತರಗತಿ. ಯಕ್ಷಿತ್ 6ನೇ ತರಗತಿ. ಯಕ್ಷಿತ್ 6ನೇ ತರಗತಿ. ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಜೀವಿಕೆಯೇ 5ನೇ ತರಗತಿಯವರು. ಮೊದಲನೇ ಬಹುಮಾನ ಜೀವಿಕೆಯೇ. ಸೆಕೆಂಡ್ ಪ್ರೈಸ್ ಧನ್ಯ. ಪ್ರಬಂಧ ಸ್ಪರ್ಧೆಯಲ್ಲಿ ಸೆಕೆಂಡ್ ಪ್ರೈಸ್ ಧನ್ಯ.
ಥರ್ಡ್ ಪ್ರೈಸ್ ವೃಷಭ. ಥರ್ಡ್ ಪ್ರೈಸ್ ವೃಷಭ. ಪ್ರೋತ್ಸಾಹಕ ಬಹುಮಾನ ಪಡೆದವರು ಜೀವಿಕಾ. ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದವರು ಜೀವಿಕಾ. ಥರ್ಡ್ ಪ್ರೈಸ್ ಋಷಭ್. ಋಷಭ್ ಥರ್ಡ್ ಪ್ರೈಸ್. ಋಷಭ್ ಥರ್ಡ್ ಪ್ರೈಸ್. ಥರ್ಡ್ ದಾನ್ವಿ. ದಾನ್ವಿ ಪ್ರಬಂಧ ಸ್ಪರ್ಧೆಯಲ್ಲಿ ದಾನ್ವಿ. ಕೃಪಾ ಯಸ್. ಕೃಪಾ ಯಸ್. ಭಾಷಣ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ವೃಷಭ. ಭಾಷಣ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ವೃಷಭ. ಸೆಕೆಂಡ್ ಪ್ರೈಸ್ ಧನ್ಯ. ಥರ್ಡ್ ಪ್ರೈಸ್ ಜೀವಿಕಾ. ಥರ್ಡ್ ಪ್ರೈಸ್ ಜೀವಿಕಾ. ಫೋರ್ತ್ ದಾನ್ವಿ. ದಾನ್ವಿ. ಶ್ಲೋಕ. ಶ್ಲೋಕ. ಪ್ರೋತ್ಸಾಹಕ ಬಹುಮಾನ ಪಡೆದವರು ಸಾತ್ವಿಕ, ಸಾರ್ವಿಕ, ಅನ್ವಿತಾ. ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ 5th to 7th ಡ್ರಾಯಿಂಗ್ ಕಾಂಪಿಟೇಷನ್ 5th to 7th ಫಸ್ಟ್ ಪ್ರೈಸ್ ಶಯಾನ್. ಫಸ್ಟ್ ಪ್ರೈಸ್ ಶಯಾನ್ 7th ಸ್ಟ್ಯಾಂಡರ್ಡ್. ಸೆಕೆಂಡ್ ಪ್ರೈಸ್ ಗಿಯಾ ವಿ ಬಂಗೇರಾ. ಜಿಯಾ ವಿ ಬಂಗೇರಾ. ಥರ್ಡ್ ಪ್ರೈಸ್ ದೀಪ್ತಿ ಸುವರ್ಣ. ಥರ್ಡ್ ಪ್ರೈಸ್ ದೀಪ್ತಿ ಸುವರ್ಣ. ದೀಪ್ತಿ ಸುವರ್ಣ. ಪ್ರೋತ್ಸಾಹಕ ಬಹುಮಾನ ಪಡೆದವರು ಶಯಾನ್ ವೈ ಸುವರ್ಣ. ಶಯಾನ್ ವೈ ಸುವರ್ಣ. ಶಾಶ್ವತ್. ಮುಂದಿನ ಕಾರ್ಯಕ್ರಮ ಶ್ರೀ ವೈದ್ಯನಾಥ ದೈವದ ಭಕ್ತಿಗೀತೆಯನ್ನು ಸುಮಧುರವಾಗಿ ಹಾಡಿದ ಖುಷಿ ವಿಟ್ಲ ಇವರು ಈ ವೇದಿಕೆ ಮೇಲೆ ಬಂದು ಮತ್ತೊಮ್ಮೆ ಆ ಹಾಡನ್ನು ನಮಗೋಸ್ಕರ ಹಾಡಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ.
ಅಗಸನ ಅಂಗಳಕ್ಕೆ ಸರಸ ರಂಗ ಹೊಯ್ದ ಹರಸಿ ತಂದಾರ ಸಿರಿಬನ್ನಿ ಅಗಸನ ಅಂಗಳಕ್ಕೆ ಸರಸ ರಂಗ ಹೊಯ್ದ ಹರಸಿ ತಂದಾರ ಸಿರಿಬನ್ನಿ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ನಾವು ಮುಡಿಯೋದು ನವ ಬನ್ನಿ ನಾವು ಮುಡಿಯೋದು ನವ ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ. ಥ್ಯಾಂಕ್ ಯು. ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಅವರಿಗೂ ಧನ್ಯವಾದಗಳು ಹಾಗೂ ವೈದ್ಯನಾಥ ಮಹಿಳಾ ಬಳಗದ ಗೌರವ ಅಧ್ಯಕ್ಷರಾದ ಶ್ರೀಮತಿ ವನಜಾರ್ ಅವರಿಗೂ ಧನ್ಯವಾದಗಳು. ಶ್ರೀ ರಾಹು ಗುಳಿಗ ಮಹಿಳಾ ಬಣದ ಅಧ್ಯಕ್ಷರಾದಂತಹ ಸುರೇಖಾ ಇವರಿಗೂ ಧನ್ಯವಾದಗಳು. ಶ್ರೀ ವೈದ್ಯನಾಥ ಬಳಗದ ಮುಖ್ಯ ಸಲಹೆಗಾರರಾದಂತಹ ನಾರಾಯಣ ಇವರಿಗೂ ಧನ್ಯವಾದಗಳು. ನಗರಸಭೆಯ ಸದಸ್ಯರಾದಂತಹ ಶ್ರೀಮತಿ ನಮಿತಾ ಗಟ್ಟಿ ಅವರಿಗೂ ಧನ್ಯವಾದಗಳು. ಶ್ರೀ ವೈದ್ಯನಾಥ ಭಂಡಾರ ಮನೆ ಅಂಚನ್ ಫ್ಯಾಮಿಲಿಯ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ತಾರನಾಥ ಇವರಿಗೂ ಧನ್ಯವಾದಗಳು. HSS ಕುಂಜತೂರು ಶಾಲೆಯ ನಿವೃತ್ತಿ ಶಿಕ್ಷಕರಾದಂತಹ ಪ್ರಮೀಳಾ ಕುಮಾರಿ ಟೀಚರ್ ಇವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡಿ ಪ್ರೋತ್ಸಾಹಿಸಿದ ಕಲಾಭಿಮಾನಿಗಳಿಗೂ ಲಿಖಿತ್ ಸತೀಶ್ ಉಳ್ಳಾಲ್ ಬೈಲ್ ಧರ್ಮನಗರ ಇವರಿಗೂ ಧನ್ಯವಾದಗಳು. ಮಕ್ಕಳ ಆಟೋಟ ಬಹುಮಾನ ಕೊಟ್ಟು ಸಹಕರಿಸಿದ ಸ್ವೀಟ್ ಕನ್ಸ್ಟ್ರಕ್ಷನ್ ಉಳ್ಳಾಲ್ ಜರ್ಮಿ ಮೊಂತೇರು ಬಂಡಿಕೊಟ್ಟ ಇವರಿಗೂ ಧನ್ಯವಾದಗಳು. ಶ್ರೀ ವೈದ್ಯನಾಥ ಅಂಚನ್ ಕುಟುಂಬದ ಸದಸ್ಯರಿಗೂ ಧನ್ಯವಾದಗಳು. ಪ್ರಮೀಳಾ ಕುಮಾರಿ ಕೆ ನಿವೃತ್ತ ಶಿಕ್ಷಕಿ ಇವರಿಗೂ ಧನ್ಯವಾದಗಳು. ಸುಜಾತಾ ವಿಜಯ್ ಸುಂದರಿಬಾಗ್ ಸ್ವಸಹಾಯ ಸಂಘದ ಮೇಲ್ವಿಚಾರಕರು ಇವರಿಗೂ ಧನ್ಯವಾದಗಳು. ನಾರಾಯಣ ತೆಂಗಿನ ಹಿತ್ಲು ಮಕ್ಕಳ ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆಗೆ ಬಹುಮಾನ ಕೊಟ್ಟು ಪ್ರೋತ್ಸಾಹಿಸಿದವರು ಇವರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಶಿತಾ ಉದಯ್ ಸುಲಯ ಇವರಿಗೂ ಧನ್ಯವಾದಗಳು. ಸಂದೇಶ್ ಸುಲಯ ಉಳ್ಳಾಲಬೈಲು, ಜಗದೀಶ್ ಅಂಚನ್ ಭಂಡಾರಮನೆ, ಬಾಲಕೃಷ್ಣ ಅಡ್ವೊಕೇಟ್ ಉಳ್ಳಾಲಬೈಲು ಇವರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶ ಕೊಟ್ಟಂತಹ ದಿವಂಗತ ಗೋಪಾಲ ಮಡಿವಾಳ ಇವರಿಗೂ ಧನ್ಯವಾದಗಳು. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಒದಗಿಸಿಕೊಟ್ಟಂತಹ ಅನು ಎಲೆಕ್ಟ್ರಾನಿಕ್ಸ್ ಇವರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದಂತಹ ಹೊಸ ಕುರಾಲ್ ಚಾನಲ್ ಇವರಿಗೂ ಧನ್ಯವಾದಗಳು. ಹಾಗೂ MC ಮಾಡಿದಂತಹ ಲೋಹಿತ್ ಉಳ್ಳಾಲ್ ಇವರಿಗೂ ಧನ್ಯವಾದಗಳು. ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಅನಂತ ಧನ್ಯವಾದಗಳು.